ಕರೆಂಟ್ ಅಫೇರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್. ಈ ದಿನದ ವಿಶೇಷ ಸಿದ್ದಾಸ್ ಸ್ಯಾಮ್ಸಂಗ್ ಪ್ರೆಸೆಂಟ್ಸ್ ಕರೆಂಟ್ ಅಫೇರ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷತ್ ಶೆಟ್ಟಿ. ಇವತ್ತಿನ ಕರೆಂಟ್ ಅಫೇರ್ ಕಾರ್ಯಕ್ರಮದಲ್ಲಿ ನಾವು ಮತ್ತೆ ನೇತ್ರಾವತಿಯ ನೋವು ಕಾರ್ಯಕ್ರಮವನ್ನ ಮಾಡ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ನಿನ್ನೆ ದಿನ ಸಚಿವ ಸಂಪುಟ ಸಭೆ ಬೆಂಗಳೂರಿನಲ್ಲಿ ನಡೆದಿತ್ತು. ಆ ಸಚಿವ ಸಂಪುಟ ಸಭೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಕರಾವಳಿಯ ಬಗ್ಗೆ ಆ ಸಚಿವ ಸಂಪುಟ ಸಭೆಯಲ್ಲಿ ರ್ಯಾರ್ ಆಗಿ ಚರ್ಚೆ ಆಗತ್ತೆ. ನೇತ್ರಾವತಿಯ ಬಗ್ಗೆ ಮಾತೇ ಆಡಿರಲಿಲ್ಲ, ಬಟ್ ನಿನ್ನೆ ಅಲ್ಲಿ ಮಾತುಕತೆ ಆಗಿದೆ ಅನ್ನುವಂತ ಮಾಹಿತಿ ಇರುವಂತದ್ದು. ಸೊ ಅಲ್ಲಿ ಏನು ಮಾತುಕತೆ ಆಯ್ತು, ಏನು ನಿರ್ಧಾರ ತೆಗೆದುಕೊಂಡ್ರು ಅನ್ನುವಂಥದ್ದು ಕೂಡ ಬಹಳ ಮುಖ್ಯ ಆಗತ್ತೆ ಸಚಿವ ಸಂಪುಟ ಸಭೆ ಆಗಿರೋದ್ರಿಂದ. ಮತ್ತು ನೇತ್ರಾವತಿಗೆ ಸಂಬಂಧಪಟ್ಟ ಹಾಗೆ ಹಲವು ಡೆವಲಪ್ಮೆಂಟ್ಗಳು ರಾಜ್ಯದಾದ್ಯಂತ ನಡೀತಾ ಇದೆ. ಸೊ ಈ ಎಲ್ಲ ವಿಚಾರವನ್ನ ಇಟ್ಟುಕೊಂಡು ಇವತ್ತು ನಾವು ಮಾತಾಡಬೇಕಾಗಿದೆ. ಮೊದಲಿಗೆ ನಮ್ಮ ಸಚಿವ ಸಂಪುಟ ಸಭೆ ನಿನ್ನೆ ನಡೆದಂಥದ್ದು ಚಿಕ್ಕಬಳ್ಳಾಪುರದಲ್ಲಿ ಭಾಗದಲ್ಲಿ ಪ್ರತಿಭಟನೆ, ಬಯಲು ಸೀಮೆಯ ಭಾಗದಲ್ಲಿ ಪ್ರತಿಭಟನೆ ನಡೆದಂಥದ್ದು ಮತ್ತು ಜನಾರ್ದನ ಪೂಜಾರಿಯವರು ತೆಗೆದಿರುವಂತ ಕೆಲ ವಿಚಾರಗಳು, ಅಂದ್ರೆ ಬಹಳ ಗಂಭೀರ ವಿಚಾರಗಳು ಏನಿದಾವೆ ಅವುಗಳ ವಿಚಾರದ ಬಗ್ಗೆ ಕೆಲವು ಪ್ರಶ್ನೆಗಳು ದಕ್ಷಿಣ ಕನ್ನಡ ಜಿಲ್ಲೆಯ ಜನರನ್ನ ಕಾಡ್ತಾ ಇದೆ. ಆ ಪ್ರಶ್ನೆಗಳು ಏನು ಅನ್ನುವಂಥದ್ದನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಮೊದಲಿಗೆ ಪ್ರಶ್ನೆ ನಂಬರ್ 1 ನಿಮ್ಮ ಮುಂದೆ ಬರ್ತಾ ಇದೆ. ಎಸ್, ಮೊದಲ ಪ್ರಶ್ನೆ, ನೇತ್ರಾವತಿ ಪಶ್ಚಿಮ ಘಟ್ಟ ಉಳಿಸಿ ಅಂತ ಹೇಳಿದ್ರೆ ನೀವು ಪಶ್ಚಿಮ ವಾಹಿನಿಯನ್ನ ಜಾರಿಗೆ ತರ್ತೀವಿ ಅಂತ ಹೇಳ್ತಾ ಇದ್ದೀರಲ್ವಾ, ಯಾಕೆ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಇರುವಂತದ್ದು. ನಿನ್ನೆ ಸಚಿವ ಸಂಪುಟ ಸಭೆಯಲ್ಲಿ ಬಹಳ ಕಡೆ ಸುದ್ದಿಯಾಗಿತ್ತು. ನಮ್ಮ ಇಬ್ಬರು ಸಚಿವರು ಅದಕ್ಕೆ ವಿರೋಧ ಮಾಡಿದ್ರು, ನೇತ್ರಾವತಿ ಡೈವರ್ಷನ್ ಅಥವಾ ಎತ್ತಿನಹೊಳೆ ಯೋಜನೆಗೆ ವಿರೋಧ ಮಾಡಿದ್ರು ಅನ್ನುವಂಥದ್ದು. ಬಟ್ ಇಲ್ಲಿ ಒಂದು ವಿಚಾರವನ್ನು ನಾವು ಸ್ಪಷ್ಟಪಡಿಸಬೇಕಾಗತ್ತೆ. ಯಾವ ಸಚಿವರು ಕೂಡ ವಿರೋಧ ಮಾಡಿಲ್ಲ. ಸಚಿವ ಸಂಪುಟ ಸಭೆಯಲ್ಲಿ ಮಾತಾಡಿದ್ದು ಏನು ಅಂತ ಕೇಳಿದ್ರೆ, ನಮ್ಮ ಊರಲ್ಲಿ ವಿರೋಧ ಇದೆ ಅನ್ನುವಂಥದ್ದು ಮಾತ್ರ. ನನ್ನ ವಿರೋಧ ಇದೆ, ನಾನು ಸಚಿವನಾಗಿ ಇದನ್ನು ವಿರೋಧ ಮಾಡ್ತಾ ಇದ್ದೀನಿ ಅಂತ ಹೇಳಿಲ್ಲ. ನಮ್ಮ ಊರಲ್ಲಿ ವಿರೋಧ ಮಾಡ್ತಾ ಇದ್ದಾರೆ, ಅವರನ್ನ ಸಮಾಧಾನ ಮಾಡೋದಕ್ಕಾಗಿ ಪಶ್ಚಿಮ ವಾಹಿನಿ ಅನ್ನುವಂತ ಯೋಜನೆಯನ್ನ ಜಾರಿ ಮಾಡಿ ಅನ್ನುವಂಥದ್ದು ನಮ್ಮ ಇಬ್ಬರು ಸಚಿವರು ಕೇಳಿರುವಂತದ್ದು ಮುಖ್ಯಮಂತ್ರಿಗಳನ್ನ. ಅಂದ್ರೆ ನಾವು ಕೇಳ್ತಾ ಇರುವಂತದ್ದು, ಜಿಲ್ಲೆಯ ಜನ ಕೇಳ್ತಾ ಇದ್ದಾರೆ, ನೇತ್ರಾವತಿಯನ್ನ ಉಳಿಸಿ, ಪಶ್ಚಿಮ ಘಟ್ಟವನ್ನು ಉಳಿಸಿ ಅನ್ನುವಂಥದ್ದು. ನಮ್ಮ ಮಂತ್ರಿಗಳು ಅದನ್ನ ತಪ್ಪಾಗಿ ಅರ್ಥ ಮಾಡಿಕೊಂಡು ಪಶ್ಚಿಮ ವಾಹಿನಿಯನ್ನ ಜಾರಿಗೆ ತನ್ನಿ ಅಂತ ನಮ್ಮ ಮಂತ್ರಿಗಳು ಹೇಳ್ತಾ ಇದ್ದಾರೆ. ಗಣಪನನ್ನು ಮಾಡು ಅಂತ ಹೇಳಿದ್ರೆ ಗಣಪನ ಅಪ್ಪನನ್ನು ಮಾಡಿದ್ರು ಅಂತ ಒಂದು ಗಾದೆ ಇದೆ. ನಮ್ಮ ಮಂತ್ರಿಗಳಿಗೆ ಅದೇ ಆಗಿದೆ ಅಂತ ಕಾಣುತ್ತೆ. ಬೆಂಗಳೂರಿಗೆ ತಲುಪಿದ ಕೂಡಲೇ ಇಲ್ಲಿನ ಹೋರಾಟ ಏನು ಅನ್ನುವಂಥದ್ದು ಅವ್ರು ಅರ್ಥ ಮಾಡ್ಕೊಳ್ತಾ ಇಲ್ಲ. ಇಲ್ಲಿನ ಜನ ಪಶ್ಚಿಮ ವಾಹಿನಿ ತನ್ನಿ ಅಂತ ಕೇಳ್ತಾ ಇಲ್ಲ, ನೇತ್ರಾವತಿಯನ್ನು ಉಳಿಸಿ ಅಂತ ಕೇಳ್ತಾ ಇರುವಂತದ್ದು. ಬಟ್ ನಮ್ಮ ಮಂತ್ರಿಗಳು ಯಾವ ಒತ್ತಾಯವನ್ನ ಮಾಡಬೇಕಿತ್ತೋ ಅದನ್ನ ಮರೆತು ಪಶ್ಚಿಮ ವಾಹಿನಿಗಾಗಿ ಬೇಡಿಕೆಯನ್ನು ಇಟ್ಟಿದ್ದಾರೆ. ಸೊ ಇದು ಯಾಕೆ? ಅವರ ವೈಯಕ್ತಿಕ ಸ್ವಾರ್ಥಕ್ಕಾಗೋ ಅಥವಾ ತಮ್ಮ ಮುಖವನ್ನು ಉಳಿಸಿಕೊಳ್ಳೋದಕ್ಕಾಗೋ ಅಥವಾ 700 ಕೋಟಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದ್ರೆ ನುಂಗಿ ನೀರು ಕುಡಿಬಹುದು ಅನ್ನುವಂತ ಮನಸ್ಥಿತಿಯಿಂದಲೋ ಯಾಕೆ ಅಂತ ಗೊತ್ತಿಲ್ಲ. ನಮ್ಮ ಬೇಡಿಕೆ ಏನಿತ್ತು ಅದನ್ನು ಮುಖ್ಯಮಂತ್ರಿಗಳಿಗೆ ತಲುಪಿಸ್ತಾ ಇಲ್ಲ, ಬದಲಾಗಿ ಅವರದ್ದೇ ಆದಂತ ಒಂದು ಬೇಡಿಕೆಯನ್ನ ಮುಖ್ಯಮಂತ್ರಿಗಳ ಮುಂದೆ ಇಡುವಂತ ಕೆಲಸವನ್ನ ನಮ್ಮ ಮಂತ್ರಿಗಳು ಮಾಡಿದ್ದಾರೆ. ಎರಡನೇ ಪ್ರಶ್ನೆ ಇರುವಂತದ್ದು, ಕಂದಾಯ ಇಲಾಖೆಯ ಮೂಲಕ ಸಾಮಾಜಿಕ ಅಧ್ಯಯನ ವರದಿ ತಯಾರಿಸುವುದು ಸರಿಯಾ ಅನ್ನುವಂಥದ್ದು. ಬಹುಶಃ ಟಿ.ಬಿ. ಜಯಚಂದ್ರ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರು ಇವರು ನಿನ್ನೆ ಹೇಳಿಕೆಯನ್ನ ಕೊಟ್ಟರು. ಕಾಮಗಾರಿ ಆರಂಭ ಆದ ನಂತರ ನಾವು ಕಂದಾಯ ಇಲಾಖೆಯ ಮೂಲಕ ಸಾಮಾಜಿಕ ಅಧ್ಯಯನ ವರದಿಯನ್ನ ಮಾಡ್ತೀವಿ ಅನ್ನುವಂಥದ್ದು. ಇಲ್ಲಿ ಪ್ರಶ್ನೆ ಇರುವಂತದ್ದೇ ಅದು. ಸ್ವತಃ ಮುಖ್ಯಮಂತ್ರಿಗಳೇ ಹೇಳ್ತಾ ಇದ್ದಾರೆ ಎತ್ತಿನಹೊಳೆ ಯೋಜನೆಯ ಜಾರಿ ಮಾಡಿಯೇ ಸಿದ್ಧ ಅನ್ನುವಂಥದ್ದು. ಒಂದು ಕಡೆಯಲ್ಲಿ ಕೆಲಸ ಆಗ್ತಾ ಇದೆ, ಕೆಲಸ ಆಗುವಂತ ಸಂದರ್ಭದಲ್ಲಿ ಕಂದಾಯ ಇಲಾಖೆಯ ಮೂಲಕ ಅಧ್ಯಯನ ವರದಿ ಮಾಡ್ತೀವಿ ಅಂತ ಹೇಳ್ತಾ ಇರುವಂತದ್ದು ಏನು ಅಂದ್ರೆ, ಒಂದು ಕೆಲಸವನ್ನ ನಿಲ್ಲಿಸಬೇಕು. ಸದ್ಯ ಆಗ್ತಾ ಇರುವಂತ ಕೆಲಸವನ್ನ ನಿಲ್ಲಿಸಿ ಅಧ್ಯಯನ ವರದಿಯನ್ನ ಮಾಡಬೇಕು. ಇದು ಕೆಲಸ ಕಂಟಿನ್ಯೂ ಆಗ್ತಾ ಇರತ್ತೆ, ಮತ್ತೆ ಅಧ್ಯಯನ ವರದಿ ಯಾವ ಪುರುಷಾರ್ಥಕ್ಕೆ ಮಾಡುವಂತದ್ದು, ಇದು ಕೂಡ ಒಂದು ಪ್ರಶ್ನೆ. ಮತ್ತು ರಾಜ್ಯದ ಅಂಡರ್ನಲ್ಲಿ ಇರುವಂತ ಕಂದಾಯ ಇಲಾಖೆ ಮುಖ್ಯಮಂತ್ರಿಗಳೇ ಹೇಳಿಕೆ ಕೊಟ್ಟಿರುವಂತ, ಮುಖ್ಯಮಂತ್ರಿಗಳೇ ಸಮರ್ಥಿಸಿಕೊಳ್ಳುವಂತ ಯೋಜನೆಯ ವಿರುದ್ಧ ವರದಿಯನ್ನ ಕೊಡೋದಕ್ಕೆ ಸಾಧ್ಯ ಇದೆಯಾ ಅನ್ನುವಂತ ಒಂದು ಬೇಸಿಕ್ ಪ್ರಶ್ನೆ ಬಹಳ ಜನರನ್ನ ಕಾಡ್ತಾ ಇದೆ. ಇದು ಬಹುಶಃ ಭವಿಷ್ಯದ ಪ್ರಶ್ನೆ ಇರುವಂತದ್ದು. ಕಂದಾಯ ಇಲಾಖೆ ಅಧ್ಯಯನ ವರದಿ ಎತ್ತಿನಹೊಳೆ ಯೋಜನೆಯಿಂದ ಸಮಸ್ಯೆ ಆಗತ್ತೆ ಅಂತ ಬಂದ್ರೆ ಯೋಜನೆಯನ್ನ ನಿಲ್ಲಿಸ್ತಾರ ಸರ್ಕಾರ? ಬಹುಶಃ ಈ ಪ್ರಶ್ನೆಗೆ ಟಿ.ಬಿ. ಜಯಚಂದ್ರ ಅವರು ಉತ್ತರ ಕೊಟ್ಟಿಲ್ಲ. ಇದನ್ನ ನಿಲ್ಲಿಸ್ತೀರಾ? ಸಪೋಸ್ ಇದರಿಂದ ಸಮಸ್ಯೆ ಆಗತ್ತೆ, ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಹೇಳ್ತಾ ಇರೋ ಹಾಗೆ ಸಮಸ್ಯೆ ಆಗ್ತದೆ ಅಂತ ಆದ್ರೆ
ಕಂದಾಯ ಇಲಾಖೆ ವರದಿಯನ್ನ ಆಧರಿಸಿ ಸರ್ಕಾರ ಈ ಯೋಜನೆಯನ್ನ ನಿಲ್ಲಿಸುತ್ತಾ ಅನ್ನುವಂತ ಪ್ರಶ್ನೆ ಬರುತ್ತೆ. ಸೊ ಆ ವರದಿ ಕೇವಲ ಮುಖ್ಯಮಂತ್ರಿ ಕಚೇರಿಯಲ್ಲೋ ಕಂದಾಯ ಇಲಾಖೆಯ ಕಚೇರಿಯಲ್ಲೋ ಧೂಳು ತಿನ್ನೋದಕ್ಕೆ ಮಾಡ್ತಾ ಇದ್ದಾರೆ ಅಂತ ಆದ್ರೆ ಅದಕ್ಕೆ ವಿರೋಧ ಇದೆ. ಸಪೋಸ್ ಆ ವರದಿಯಿಂದ ಏನಾದ್ರೂ ಉದ್ಧಾರ ಆಗತ್ತೆ ಅಂತ ಆದ್ರೆ ಅದಕ್ಕೆ ಜನ ಸಪೋರ್ಟ್ ಮಾಡ್ತಾರೆ. ಬಟ್ ಇದನ್ನ ಸ್ಪಷ್ಟಪಡಿಸಬೇಕಾದಂತದ್ದು ಸರ್ಕಾರದ ಜವಾಬ್ದಾರಿ. ಎಸ್, ಇದು ಈ ಪ್ರಶ್ನೆ ಬಹುಶಃ ಜನಾರ್ದನ ಪೂಜಾರಿ ಅವರು ತೆಗೆದಿರುವಂತದ್ದು. ಎತ್ತಿನಹೊಳೆ ಯೋಜನೆಯಲ್ಲಿ ಹಗರಣ ನಡೆದಿದೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. 20 ಕೋಟಿಗಿಂತಲೂ ಅಧಿಕ ಮೊತ್ತದ ಕಾಮಗಾರಿಗೆ ಜಾಗತಿಕ ಟೆಂಡರ್ ಯಾಕೆ ಕರೆದಿಲ್ಲ ಅನ್ನುವಂತ ಪ್ರಶ್ನೆಯನ್ನ ನಿನ್ನೆ ಜನಾರ್ದನ ಪೂಜಾರಿ ಅವರು ಪ್ರಶ್ನೆಯನ್ನ ಮಾಡಿದ್ರು. ಮತ್ತೊಬ್ರು IAS ಆಫೀಸರ್ ಅವರು ಅವರ ಲಿಂಕ್ ಇರುವಂತ ಮೇಘನಾ ಕನ್ಸ್ಟ್ರಕ್ಷನ್ ಅನ್ನುವಂತ ಸಂಸ್ಥೆ ಇದರ ಗುತ್ತಿಗೆಯನ್ನ ಪಡೆದುಕೊಂಡಿದೆ ಅನ್ನುವಂತ ಗಂಭೀರ ಆರೋಪವನ್ನ ಮಾಡಿದ್ರು. ಅಂದ್ರೆ 13,000 ಕೋಟಿ ವೆಚ್ಚ ಮಾಡ್ತಾ ಇರುವಂತ ಯೋಜನೆಗೆ ಜಾಗತಿಕ ಟೆಂಡರ್ ಕರೆಯೋದಿಲ್ಲ ಯಾಕೆ ಅನ್ನುವಂತ ಪ್ರಶ್ನೆ. ಮತ್ತು ಜನಾರ್ದನ ಪೂಜಾರಿ ಅವರ ರಾಜಕೀಯ ಹಿನ್ನೆಲೆಗಳು ಏನೇ ಇರಬಹುದು, ಬಟ್ ಅವರೊಂದು ಆರೋಪ ಮಾಡುವಾಗ ಹೇಳಿಕೆ ಕೊಡುವಾಗ ಗಾಳಿಯಲ್ಲಿ ಗುದ್ದುವಂತ ಕೆಲಸವನ್ನ ಯಾವತ್ತೂ ಮಾಡಿಲ್ಲ. ವಿತ್ ಡಾಕ್ಯುಮೆಂಟೇ ಮಾತಾಡ್ತಾರೆ. ಬಟ್ ಇಲ್ಲಿ ಅವರು ಎತ್ತಿರುವಂತ ಪ್ರಶ್ನೆಗೆ ಸರ್ಕಾರ ಉತ್ತರ ಕೊಡುತ್ತಾ ಅನ್ನುವಂಥದ್ದು ಬಹಳ ಎಲ್ಲರನ್ನ ಕಾಡ್ತಾ ಇರುವಂತ ಪ್ರಶ್ನೆ. ಜನಾರ್ದನ ಪೂಜಾರಿ ಅವರು ತೆಗೆದಿರುವಂತ ವಿಚಾರ ಏನಿದೆ, ಎತ್ತಿನಹೊಳೆಯಲ್ಲಿ ಹಗರಣ ನಡೆದಿದೆ, CID ತನಿಖೆ ಕೊಡಬೇಕು ಅನ್ನುವಂಥದ್ದು. ನಿಮ್ಮದೇ ಪಾರ್ಟಿಯ ಹಿರಿಯ ಮುಖಂಡರು ಈ ಆರೋಪವನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಏನು ಉತ್ತರ ಕೊಡ್ತೀರಿ ಅನ್ನುವಂಥದ್ದು ಪ್ರಶ್ನೆ ಇದೆ. ಮುಂದೆ ಇರುವಂತದ್ದು ಜಿಲ್ಲೆಯ ಜನರ ಒಗ್ಗಟ್ಟಿನ ಹೋರಾಟವನ್ನ ರಾಜಕೀಯ ಹೋರಾಟ ಅಂತ ಬಿಂಬಿಸ್ತಾ ಇರುವಂತದ್ದು ಯಾಕಂತ ಹೇಳಿದ್ರೆ ನಿನ್ನೆ ಬಯಲಸೀಮೆಯಲ್ಲಿ ಪ್ರತಿಭಟನೆ ಆಯಿತು. ಜನಾರ್ದನ ಪೂಜಾರಿ ಅವರನ್ನ ಟಾರ್ಗೆಟ್ ಮಾಡಲಾಯಿತು. ಬಟ್ ದಕ್ಷಿಣ ಕನ್ನಡ ಜಿಲ್ಲೆಯ ಯಾವ ಪ್ರತಿಭಟನೆಯಲ್ಲೂ ಕೂಡ ಜನಾರ್ದನ ಪೂಜಾರಿ ಅವರು ಬೀದಿಗಿಳಿದು ಹೋರಾಡಿಲ್ಲ. ಅಂದ್ರೆ ಇಲ್ಲಿ ಸ್ಪಷ್ಟ ಇದೆ, ಜನರ ಒಗ್ಗಟ್ಟಿನ ಹೋರಾಟವನ್ನ ರಾಜಕೀಯ ದೃಷ್ಟಿಕೋನದಿಂದ ನೋಡುವಂತ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ. ವೀರಪ್ಪ ಮೊಯ್ಲಿಯವರು ಮಾಡ್ತಾ ಇದ್ದಾರೆ. ಇದು ಯಾಕೆ ಅನ್ನುವಂಥದ್ದು ಪ್ರಶ್ನೆ. ಅಂದ್ರೆ ಕುರುಡರು, ಕುಂಟರು, ಮುದುಕರು, ಮೋಂಟರು ಎಲ್ಲರೂ ಕೂಡ ಮೊನ್ನೆ ನಡೆದಂತ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಯಾರನ್ನೇ ಕೇಳಿ ಎತ್ತಿನಹೊಳೆ ಯೋಜನೆಯನ್ನ ವಿರೋಧ ಮಾಡ್ತಾ ಇದ್ದಾರೆ. ಬಟ್ ಇದು ರಾಜಕೀಯ ಕಾರಣಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇರುವಂತದ್ದು ಸರ್ಕಾರ ಈ ಕೆಲಸವನ್ನ ಮಾಡ್ತಾ ಇರುವಂತದ್ದು ಎಷ್ಟು ಸರಿ ಅನ್ನುವಂತ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ. ಇದು ಇಷ್ಟು ಪ್ರಶ್ನೆಗಳಾದ್ರೆ ಸರ್ MG ಹೆಗಡೆ ಅವರು ಈ ಬಗ್ಗೆ ಮಾತಾಡೋದಕ್ಕೆ ನೇತ್ರಾವತಿ ಹೋರಾಟದಲ್ಲಿ ಗುರುತಿಸಿಕೊಂಡಂತವರು MG ಹೆಗಡೆ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲ ಪ್ರಶ್ನೆ ಇರುವಂತದ್ದೇ ಅದು. ಸಚಿವ ಸಂಪುಟ ಸಭೆಯಲ್ಲಿ ಒಂದು ವಿಚಾರ ಪ್ರಸ್ತಾಪ ಆಗಿರುವಂತದ್ದು, ಪಶ್ಚಿಮ ವಾಹಿನಿಯನ್ನ ಜಾರಿಗೆ ತನ್ನಿ, ಎತ್ತಿನಹೊಳೆ ಯೋಜನೆಯನ್ನ ನಿಲ್ಲಿಸಿ ಅಂತ ಹೇಳ್ತಾ ಇಲ್ಲ. ಪಶ್ಚಿಮ ವಾಹಿನಿ ಯೋಜನೆಯನ್ನ ಜಾರಿಗೆ ತನ್ನಿ, ಅದಕ್ಕೆ ಇದು ಆಲ್ಟರ್ನೇಟಿವ್ ಅಂತ ನಿಮ್ಗೆ ಅನ್ಸುತ್ತಾ? ನೇತ್ರಾವತಿಯನ್ನ ಕಳೆದುಕೊಂಡು ನಾವು ಪಶ್ಚಿಮ ವಾಹಿನಿ ಯೋಜನೆ ಜಾರಿಗೆ ತಂದ್ರೆ ಆಲ್ಟರ್ನೇಟಿವ್ ಆಗಿ 2 ಪಾಯಿಂಟ್ ಇದೆ. ಒಂದು, ಕರಾವಳಿಯವರಿಗೆ ಕುಡಿಯುವ ನೀರಿನ ಸಮಸ್ಯೆ ಇದೆ ಹೇಳುವುದನ್ನು ಸರ್ಕಾರ ಅಪರೋಕ್ಷವಾಗಿ ಒಪ್ಪಿಕೊಂಡಿತ್ತು ಮೊದಲೇ ಈ ಹೋರಾಟ ಪ್ರಾರಂಭವಾದಾಗ. ಕೋಲಾರದ ರಾಜಕಾರಣಿಗಳು ಕೂಡ ನಿಮ್ಮ ಮೀಡಿಯಾದ ಡಿಸ್ಕಷನಲ್ಲಿ ಅದನ್ನು ಒಪ್ಪಿಕೊಳ್ತಾ ಇದೆ. ಸೊ ಅವರ ತಲೆಯಲ್ಲಿ ಏನುಂಟು ಅಂದರೆ, ಕರಾವಳಿ ಜಿಲ್ಲೆಗೆ ಕುಡಿಯುವ ನೀರಿನ ವ್ಯವಸ್ಥೆ ಪರ್ಫೆಕ್ಟ್ ಆದರೆ ನೇತ್ರಾವತಿ ಎತ್ತಿನಹೊಳೆ ಮಾಡ್ಬೋದು ಅಂತ ಅವರ ತಲೆಯಲ್ಲಿ ಇರುವುದು. ನಾವು ಮತ್ತೆ ಹೇಳ್ತಾ ಇದ್ದೇವೆ, ನೀರನ್ನು ಕೊಂಡೋಗ್ಲಿಕ್ಕೆ ನಮ್ಮದು ಸಮಸ್ಯೆ ಇಲ್ಲ, ಆದರೆ ನೀವು ಕೊಂಡು ಹೋಗುವ ರೀತಿ ಉಂಟಲ್ಲ, ನೀರು ಮುಟ್ಟುವುದಿಲ್ಲ ಹೇಳುವಂಥದ್ದು ನಾನಲ್ಲ ಹೇಳುದು. ಮೊನ್ನೆ ರಮಾನಾಥ್ರಯ್ಯವರು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನೇತೃತ್ವದಲ್ಲಿ ಏನು ಸಭೆ ಮಾಡಿದರು, ನೀರಾವರಿ ನಿಗಮದ ಅಧಿಕಾರಿಗಳ ಕೊಟ್ಟಂಥ ಸ್ಟ್ಯಾಟಿಸ್ಟಿಕ್ಸ್ ಅದರ ಪ್ರಕಾರವೇ ಕೊನೆಗೆ ಅವರು ಒಪ್ಪಿಕೊಂಡು ನಾವು ಮಾಡಿದ್ದು ಸರಿ ಇಲ್ಲ ಪೂರ್ಣ ಪ್ರಮಾಣದಲ್ಲಿ ಹೇಳಿ ಒಪ್ಪಿಕೊಂಡು ಇನ್ನೊಂದು ತಜ್ಞರ ಸಭೆಗೆ ಮೀಟಿಂಗ್ ಹೋಯಿತು. ಅದರ ಅರ್ಥ ಏನು ಅಂದರೆ, ಯೋಜನಾ ವರದಿ DPR ರಾಂಗ್. ಆ DPR ಪ್ರಕಾರ ನೀವು ಆ ಯೋಜನೆಯನ್ನು ಎತ್ತಿನಹೊಳೆಯಲ್ಲಿ ತಂದರೆ ಕೋಲಾರಕ್ಕೆ ಚಿಕ್ಕಬಳ್ಳಾಪುರಕ್ಕೆ ನೀರು ಹೋಗುತ್ತೆ. ನಮಗೆ ಪಶ್ಚಿಮ ವಾಹಿನಿ ಪ್ರಾಜೆಕ್ಟ್ ರಿಪೋರ್ಟ್ ನಾನು ಓದಿಲ್ಲ, ಕೇವಲ ಪತ್ರಿಕೆಗಳಲ್ಲಿ ಸನ್ಮಾನ್ಯ ಕೊಡಗಿಯವರು AG ಕೊಡಗಿಯವರ ಪ್ರಸ್ತಾವನೆ ಮಾಡಿ VS ಆಚಾರ್ಯ ಇರುವಾಗ ಅದು ಚರ್ಚೆಯಲ್ಲಿ ಬಂದಂಥ ವಿಷಯ. ಅದರ ಬಗ್ಗೆ DPR ಆಗಲಿ ನಮಗೆ ಗೊತ್ತಿಲ್ಲ, ಅದು ಎಂತ ಮಾಡ್ತಾರೆ ಹೇಳಿ ಗೊತ್ತಿಲ್ಲ. 750 ರೂಪಾಯಿ ಕೋಟಿ ಕೊಡ್ತೇವೆ ಅಂತ ಹೇಳ್ತಾರೆ. ಇವರು ಹೇಳ್ತಾರೆ ಚೆಕ್ ಡ್ಯಾಮ್, ಯಾರು ಹೇಳ್ತಾರೆ? ಖಾದರ್ ಹೇಳ್ತಾರೆ ಪಶ್ಚಿಮ ಘಟ್ಟದಲ್ಲಿ ಚೆಕ್ ಡ್ಯಾಮ್ ಅಂತ. ಪಶ್ಚಿಮ ಘಟ್ಟದಲ್ಲಿ ಚೆಕ್ ಡ್ಯಾಮ್ ಅಂತಂದ್ರೆ ಯಾವುದಕ್ಕೆ
ನೇತ್ರಾವತಿಗೆ. ನೀವು ಮೇಲೆ ಘಟ್ಟದ ಮೇಲೆ ಈ ಚಂದ್ರರು ಹೇಳ್ತಾರೆ ಏಂಬದಲ್ಲೇ ಮಾಡ್ಬೋದಿತ್ತಲ್ಲ. ಈಗ UT ಖಾದರ್ ರಮಣತ್ರಯವರು ಯಾವಾಗಲೂ ಹೇಳ್ತಾರೆ ನಾವು 8 ಜನ ಇರೋದು, ಅವ್ರು 100 ಜನ ಇರೋದು ಸ್ಟೇಟ್ಮೆಂಟ್, 120 ಜನ ಇದ್ದಾರೆ, ನಾವು 13 ಜನ ಲೇಟ್ ಆಯ್ತು. ಇದನ್ನ ಇವತ್ತು ಹೇಳಿದ್ದನ್ನು ನೋಡಿ ಕರಾವಳಿಯವರು ಜನ ಆಕ್ರೋಶ ಎದ್ದಿದ್ದಾರೆ ಅಂತ ಇವತ್ತೇನು MB ಪಾಟೀಲ್ ಒಟ್ಟಿಗೆ ಗಲಾಟೆಗೆ ನಿಂತರು ನಮ್ಮ ಮಂತ್ರಿಗಳು. ಅಟ್ಲೀಸ್ಟ್ ಆ ಒಂದು ಕಾರಣಕ್ಕೆ ಅಲ್ಲ ಸರ್, ಅಂದ್ರೆ ಅವರ ಹೇಳೋದನ್ನ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಇದೆಯಾ ಅನ್ನುವಂಥದ್ದು. ಅಂದ್ರೆ ಎತ್ತಿನ ಹೊಳೆ ಯೋಜನೆ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ, ನಮ್ಮ ಇದಕ್ಕೂ ಸಂಬಂಧವೇ ಇಲ್ಲ. ಹೇಳ್ತಾ ಇರುವಂತದ್ದು ಪಶ್ಚಿಮ ವಾಹಿನಿಯನ್ನು ತನ್ನಿ, ಆಗ ನಮ್ಮ ಜನ ಸಮಾಧಾನ ಆಗ್ತಾರೆ ಅಂತ ಅವ್ರು ಹೇಳುವಂತದ್ದು. ಅವ್ರು ಹೇಳುವಂತದ್ದು ಏನಂತಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ನೀರಿನ ಸಮಸ್ಯೆ ಇಲ್ಲದಿದ್ರೆ ನೇತ್ರಾವತಿಯ ನೀರನ್ನು ಕೊಂಡೋದ್ರೆ ನಿಮಗೇನು ಸಮಸ್ಯೆ ಅಂತ ಮುಂದೆ ಕೇಳ್ತಾರೆ ಒಂದು ದಿವಸ. ಈಗೆಲ್ಲ ಕೇಳುದಿಲ್ಲ, ಮುಂದೆ ಕೇಳ್ತಾರೆ ಅವರು. ನಾವು ಹೇಳ್ತಾ ಇರೋದು ಎತ್ತಿನ ಹೊಳೆ ಯೋಜನೆಯಿಂದ ನೇತ್ರಾವತಿಯ ಅಸ್ತಿತ್ವಕ್ಕೆ ಧಕ್ಕೆ ಬರ್ತದೆ, ಪಶ್ಚಿಮ ಘಟ್ಟದ ಅಸ್ತಿತ್ವಕ್ಕೆ ಧಕ್ಕೆ ಬರ್ತದೆ. ಮೂರನೇದು 1 ಲಕ್ಷ ಕೋಟಿಗೆ ಹೋಗಿ ಮುಟ್ಟಬಹುದಾದಂಥ ಈ ಪ್ರಾಜೆಕ್ಟಿನಿಂದ ನೀರು ಅಲ್ಲಿಗೆ ಹೋಗುದಿಲ್ಲ. ನಾಲ್ಕನೇದು 1 ಲೀಟರ್ ಕಾಸ್ಟ್ ತೆಗಿತಾ ಹೋದ್ರೆ ನೀರಿಗೆ ಅದು ಯಾರು ಎಣಿಸಲಾರದಂಥ ಬಿಸಿಲಲ್ಲಿ ನೀರು ಕೊಟ್ಟಾಗ ಅಷ್ಟು ಕಾಸ್ಟ್ಲಿ ಆಗ್ತದೆ. ಅದರ ಕಾಸ್ಟ್ ಲೆಕ್ಕ ಆಗ್ತಾ ಹೋದ್ರೆ 1 ಲೀಟರ್ಗೆ ಎಷ್ಟು ದುಡ್ಡು ಬರ್ತದೆ ಅಂತ. ಮತ್ತು ಪ್ರತಿ ವರ್ಷ 2,500 ಕೋಟಿ ರೂಪಾಯಿ ಮೇಂಟೆನೆನ್ಸ್ಗೆ ಈಗ ಬೇಕು ಅಂತ ಬರೆದಿದ್ದಾರೆ. ಮುಂದೆ ಅದರ ವಿದ್ಯುತ್ ಎಲ್ಲ ಸೇರಿ 5,000 ಕೋಟಿ ವರ್ಷಕ್ಕೆ ಬೇಕು. 5,000 ಕೋಟಿ ಪ್ಲಸ್ ಇದು ಈಗ ಹೇಳುವ 13,500 ಕೋಟಿ ಅದಷ್ಟಕ್ಕೆ ನಿಲ್ಲುವುದಿಲ್ಲ. ನಿಮ್ಮ ಇದರಲ್ಲಿ ಒಂದು ಸಣ್ಣ ತಪ್ಪು ಬರ್ತಾ ಉಂಟು. 20 ಕೋಟಿ ಅಲ್ಲ, ಅದು 20,000 ಕೋಟಿ. 20ರಿಂದ 30,000 ಕೋಟಿ, ಅದು 20 ಕೋಟಿ ಅಂತ ಬರ್ತಾ ಉಂಟು. 20-30,000 ಕೋಟಿ ಪ್ಲಸ್ ವರ್ಷಕ್ಕೆ 3,000 ಕೋಟಿ. 20 ಕೋಟಿಗಿಂತ ಜಾಸ್ತಿಯ ಕಾಮಗಾರಿ ಆದ್ರೆ ಜಾಗತಿಕ ಟೆಂಡರ್, ಜಾಗತಿಕ ಟೆಂಡರ್. ಸರಿ ಸರ್. ಸೊ ಈ 20,000 ಅಥವಾ 30,000 ಕೋಟಿ ಪ್ಲಸ್ ಮೇಂಟೆನೆನ್ಸಿನ ಕೋಟಿ, ಇದರ ಬಡ್ಡಿ ಲೆಕ್ಕ ಹಾಕ್ಲಿ ಯಾರಾದರೂ ವೀಕ್ಷಕರು. ಆ ಬಡ್ಡಿಯ ಹಣದಲ್ಲಿ ಖಂಡಿತವಾಗಿಯೂ ರೈಲ್ವೆ ಮೂಲಕ ಟ್ಯಾಂಕರ್ ನೀರು ಕೊಡ್ಬೋದು ಚಿಕ್ಕಬಳ್ಳಾಪುರಕ್ಕೆ ಮತ್ತು ಕೋಲಾರಕ್ಕೆ. ಬಡ್ಡಿ ಹಣದಲ್ಲಿ ದುಡ್ಡು ಉಳಿತದೆ. ಹಾಗಾಗಿ ನಾವು ಕೇಳ್ತಾ ಇರೋದು ನೇತ್ರಾವತಿ ಹಾಳಾಗ್ತದೆ, ಪಶ್ಚಿಮ ಘಟ್ಟ ಹಾಳಾಗ್ತದೆ, ಕಾಸ್ಟ್ ಆಫ್ ದ ವಾಟರ್ ವಿಲ್ ಬಿ ಟೂ ಮಚ್. ಅಂದ್ರೆ ಸರ್, ನಮ್ಮ ಈ ಜಿಲ್ಲೆಯ ಜನ ಮಾಡ್ತಾ ಇರುವಂತ ಪ್ರತಿಭಟನೆಯ ಅಂತರಾಳ ಅಥವಾ ಯಾಕಾಗಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಅರ್ಥವೇ ಮಾಡಿಕೊಳ್ಳಿಲ್ವ ನಮ್ಮ ಸಚಿವರು ಅಂತ ಪ್ರಶ್ನೆ ಬರುತ್ತೆ. ಯಾಕೆ ಹಾಗೆ ಹೇಳ್ತಾರೆ ನಂಗೆ ಗೊತ್ತಿಲ್ಲ ಸರ್. ನಾವು ಒಂದು ಕೇಳ್ತಾ ಇದ್ದೇವೆ, ಅವ್ರು ಮತ್ತೊಂದು ಹೇಳ್ತಾ ಇದ್ದೇವೆ, ಅದನ್ನ ನಾವು ಮಾಡ್ತೀವಿ. ನಾವು ಕೇಳುದು ಬೇಡ ಅಣ್ಣ. DPR ಅನ್ನ ಓದ್ಲಿ. ಸನ್ಮಾನ್ಯ ರಮಾನಾಥ್ರಯ್ಯವರು, UT ಖಾದರ್ ಅವರು ಮತ್ತು MLAಗಳೆಲ್ಲರೂ ಅವರ ತಜ್ಞರಿದ್ದಾರಲ್ಲ, ತಜ್ಞರನ್ನ ಗೌರ್ಮೆಂಟ್ ಆಫೀಸರ್ಸ್ ಅಲ್ಲ, ಹೊರಗಡೆ ತಜ್ಞರನ್ನು ಎದುರಿಗೆ ಕೂತ್ಕೊಂಡು ಕರೆಕ್ಟ್ 1 ಗಂಟೆ ಕೂತ್ರೆ ಅವರು ಹೇಳಿದ್ದನ್ನ DPR ಅಲ್ಲಿರುವ ತಪ್ಪುಗಳನ್ನು ಅರ್ಥ ಮಾಡಿಕೊಳ್ಳಿ. ನಾವು ಹೇಳುದನ್ನು ಏನೂ ಕೇಳಬೇಡಿ. ಈಗ ನಾವು ಮೊನ್ನೆ ಸಭೆಯಲ್ಲಿ ಸ್ಪಷ್ಟವಾಗಿ ಅವರಿಗೆ SG ಮಯ್ಯರ್ ಅವರು ನಿಮಗೆ ಪಾಯಿಂಟ್ ಟು ಪಾಯಿಂಟ್ ತೋರಿಸಿದರು. ಇದನ್ನೇ ಸನ್ಮಾನ್ಯ ವಿಜಯ್ ಕುಮಾರ್ ಶೆಟ್ಟಿ ಅವರ ನೇತೃತ್ವದಲ್ಲಿ 3 ವರ್ಷದ ಹಿಂದೆ ಹೇಳಿತ್ತು. ಇದು ಹೇಳಿ 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 ನಾವು ಹೇಳಿದನ್ನು ಕೇಳುವುದಿಲ್ಲ. ಈಗ ನಿಗಮದ ಅಧಿಕಾರಿಗಳೇ ಅವರ ಬಾಯಲ್ಲೇ ಸತ್ಯ ಹೊರಗೆ ಬಂದಿದೆ. ತಪ್ಪು ಅಂಕಿ ಅಂಶಗಳ ಆಧಾರದ ಮೇಲೆ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿ 24 TMC ಕ್ಯಾಲ್ಕುಲೇಷನ್ ಆಗಿದೆ. ಅಷ್ಟು ಮಳೆ ಪ್ರಮಾಣ ಮತ್ತು ನೀರಿನ ಹರಿವಿನ ಪ್ರಮಾಣದಲ್ಲಿ ಅವರು ಕೊಟ್ಟ ಅಂಕಿಅಂಶ ಅದು ತಪ್ಪು. ಅವರೇ ಅಂದಾಜಲ್ಲಿ ಬರೆದದ್ದು. ಅದರ ಮೂಲಕ 13% ವಾಟರ್ ಸೋರ್ಸ್ ಜಾಸ್ತಿ ಇದೆ, ನೀರಿನ ಸಂಪನ್ಮೂಲ ಅಂತ ಅವರು ತೋರಿಸಿದ್ದಾರೆ. ಅದರ ಮೇಲೆ ಇಡೀ ಯೋಜನೆ ನಿಂತಿದೆ. ಅಂತಹ ತಪ್ಪನ್ನ ಫೌಂಡೇಶನ್ ತಪ್ಪಿನ ಮೇಲೆ ಫೌಂಡೇಶನ್ ನಿಂತಿದೆ. ಹಾಗಿದ್ದ ಮೇಲೆ ಅದು ಮಂತ್ರಿಗಳಿಗೆ ಅರ್ಥ ಆಗ್ಲಿಲ್ಲ, ಅರ್ಥ ಆಗುದಿಲ್ಲ ಅಂತಾದ್ರೆ ನಾವ್ ಏನ್ ಮಾಡುದು ಹೇಳಿ? ಎಸ್ ಸರ್, ನಿಮ್ಮಲ್ಲಿ ಇನ್ನಷ್ಟು ಮಾತಾಡ್ತೇನೆ. ಒಂದು ಬ್ರೇಕ್ ಅನ್ನು ತೆಗೆದುಕೊಳ್ಬೇಕು. ಬ್ರೇಕ್ ನಂತರ ನೀವು ಕರೆ ಮಾಡಬಹುದು, ಅಭಿಪ್ರಾಯವನ್ನು ಹಂಚಿಕೊಳ್ಳಬಹುದು. ನೀವು ಕರೆ ಮಾಡಬೇಕಾದಂತ ದೂರವಾಣಿ ಸಂಖ್ಯೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಈಗೇನೋ ಬರ್ತಾ ಇದೆ. ಈಗ ಒಂದು ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ. ಕರೆಂಟ್ ಅಫೇರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್, ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್. ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್ MG ಹೆಗ್ಡೆ ಅವರೇ, ನಿನ್ನೆ ಪಶ್ಚಿಮ ವಾಹಿನಿ ಯೋಜನೆ ಜಾರಿಗೆ ತರುವಂತದ್ದು ಒಂದು ವಿಚಾರ ಆದ್ರೆ, ಮತ್ತೊಂದು ಕಡೆಯಿಂದ ಕಂದಾಯ ಇಲಾಖೆಯಿಂದ ಸಾಮಾಜಿಕ ಅಧ್ಯಯನ ವರದಿಯನ್ನ ಮಾಡ್ತೇವೆ ಅನ್ನುವಂಥದ್ದು ಈ ಹೊತ್ತಲ್ಲಿ ಮಾಡ್ತಾ ಇರುವಂತದ್ದು ಸಮಂಜಸ ಅಂತ ಅನ್ಸುತ್ತೆ. 1,500 ಕೋಟಿ ಖರ್ಚು ಮಾಡಿದ ಕರೆದದ್ದು ನಮ್ಮನ್ನು ಲೇಟು ಎಲ್ಲ ಮುಗ್ದ ಮೇಲೆ
ಈಗ ಕಂದಾಯ ಇಲಾಖೆದು ಯಾಕೆ ಮಾಡ್ತಾ ಇದ್ದಾರೆ ಅಂತಂದರೆ ಸುಪ್ರೀಂ ಕೋರ್ಟಿನ ಆದೇಶ ಉಂಟು, ಇಂಥ ಯೋಜನೆಗಳು ಬರುವಾಗ ಸಾಮಾಜಿಕ ಅಧ್ಯಯನದ ವರದಿ ಬೇಯಿಕೆ ಅಂತ ಅದು ಸಿಕ್ಕಾಕೊಂಡಿದ್ದಾರೆ. ಅದಕ್ಕೋಸ್ಕರ ಅವರು ಮಾಡ್ತಾ ಇರೋದು. ಈಗ ನಾನು ಆಗ್ರಹ ಮಾಡಲಿಕ್ಕೆ ಇಚ್ಛೆ ಪಡೋದು, ಕಂದಾಯ ಇಲಾಖೆದು ನೀವು ಮಾಡ್ತೀರಿ ಅಂತ ಸರ್ವೆ ಅಂತಂದರೆ, ಸಾಮಾಜಿಕ ಅಧ್ಯಯನ ಮಾಡ್ತೀರಿ ಅಂತಂದರೆ ಮೀನುಗಾರರನ್ನು ಭೇಟಿಯಾಗಬೇಕು, ಇಲ್ಲಿಯ ಕೃಷಿಕರನ್ನು ಭೇಟಿಯಾಗಬೇಕು, ಇಲ್ಲಿಯ ಪರಿಸರವಾದಿಗಳನ್ನು ಭೇಟಿಯಾಗಬೇಕು. ಸಾಮಾಜಿಕ ಅಧ್ಯಯನ ಅಂತಂದರೆ ಎತ್ತಿನ ಒಳಗೆ ಬಂದು ಅಥವಾ ಅಲ್ಲಿ ಎ ಸಿ ರೂಮಲ್ಲಿ ಕೂತು ರಿಪೋರ್ಟ್ ಬರೆದ್ರೆ ನಾವು ಪುನಃ ಅದನ್ನು ಸುಪ್ರೀಂ ಕೋರ್ಟಲ್ಲಿ ಪ್ರಶ್ನೆ ಮಾಡಲಿಕ್ಕೆ ನಮಗೊಂದು ದಾರಿ ಮಾಡಿ ಕೊಟ್ಟಿದ್ದೇವೆ. ನಿಮಗೆ ಧನ್ಯವಾದ. ಅಂದರೆ ಕಂದಾಯ ಇಲಾಖೆ ಕೊಡುವಂಥ ರಿಪೋರ್ಟ್ ಯೋಜನೆಗೆ ವಿರುದ್ಧವಾಗಿ ಇರುತ್ತೆ ಅಂತ ಅನ್ಸುತ್ತಾ ನಿಮಗೆ? 100% ಇರುವುದಿಲ್ಲ, ಯಾಕಂದರೆ ಅದು ಗೌರ್ಮೆಂಟಿನ ಒಂದು ಭಾಗ. ಆದರೆ ಒಟ್ಟಾರೆ ರಿಪೋರ್ಟ್ ಮಾಡಿದರೆ ನಮ್ಮ ಹೋರಾಟಕ್ಕೆ ಇನ್ನೊಂದು ಅವರು ಅಸ್ತ್ರ ಕೊಟ್ಟಾಗೆ, ಕಾನೂನಿನ ಹೋರಾಟಕ್ಕೆ ನಮಗೊಂದು ಸರ್ ಒಬ್ರು ಮಾತಾಡ್ತಾರೆ. ಹಲೋ, ನಮಸ್ತೆ. ತಮ್ಮ ಹೆಸರು ಹೇಳಿ ಸರ್, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ನಾನು ಅಶೋಕ್ ನಗರದಿಂದ ಶಶಿ ಮಾತಾಡೋದು. ಮಾತಾಡಿ ಸರ್. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಇಷ್ಟರವರೆಗೆ ಮಾಡಿರುವಂತದ್ದು ಕೇವಲ ನೇತ್ರಾವತಿ ಅಥವಾ ಎತ್ತಿನಹೊಳೆ ತಿರುವು ಯೋಜನೆ ವಿರುದ್ಧ ಮಾತ್ರ ಅಲ್ಲ, ನಮ್ಮ ದೇಶ ಕಂಡ ಒಂದು ಕಲ್ಲಿದ್ದೂರು ಹಗರಣ ಮತ್ತೆ 2G ತರಂಗಾಂತರ ಹಗರಣ ನಂತರ 3ನೇ ಅತಿ ದೊಡ್ಡ ಹಗರಣ ಆಗಿ ಇನ್ನೊಂದು 10 ವರ್ಷಗಳ ನಂತರ ಬೆಳಕಿಗೆ ಬರ್ತಕ್ಕಂತ ನೇತ್ರಾವತಿ ಹಗರಣ ಅನ್ನುವಂಥದ್ದು ಅದನ್ನ ಈಗ ತಡೆ ಹಿಡಿದಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ಈ ಇಷ್ಟು ಜನರ ಪ್ರತಿರೋಧ ವ್ಯಕ್ತ ಆಗ್ತದೆ ಅನ್ನುವಂಥದ್ದು ಯಾರು ಈ ಯೋಜನೆಯನ್ನ ಪ್ರಾರಂಭ ಮಾಡಿದ್ದಾರೋ, ಯಾವ ಅಧಿಕಾರಿಗಳ ಜೊತೆ ಕೂತ್ಕೊಂಡು ಇದನ್ನ ನಿರ್ಧಾರ ಮಾಡಿದಾರೋ ಅವರು ಎಣಿಸ್ಕೊಂಡಿರ್ಲಿಕ್ಕಿಲ್ಲ. ಈ ಜನ ಇಷ್ಟು ಸಿಡಿದೇಳ್ತಾರೆ, ಈ ರೀತಿ ಒತ್ತಡಗಳು ತಮ್ಮ ಮೇಲೆ ಜನರಿಂದ ಪ್ರತಿರೋಧ ಬೀಳ್ತದೆ ಅನ್ನುವಂಥದ್ದು. ಬೇರೆ ಎಲ್ಲಾ ಯೋಜನೆಗಳನ್ನ ಸಲೀಸಾಗಿ ಮಾಡಿ ನೀವು ನೀರು ಸಾರ್ವಜನಿಕರ ತೆರಿಗೆ ಹಣವನ್ನ ನೀರು ಕುಡ್ದ ಹಾಗೆ ಇದೊಂದಿಷ್ಟು 1 ಲಕ್ಷ ಕೋಟಿವರೆಗೆ ತಮ್ಮ ಜೇಬುಗಳನ್ನ ತುಂಬಿಸ್ಕೊಳ್ಬಹುದು ಅಂತೇಳಿ ಹೇಳಿ ಈ ಎಲ್ಲಾ ರಾಜಕೀಯ ನೇತಾರರು ಮತ್ತೆ ಮರಿ ಪುಡಾರಿಗಳು ಹಾಗೆ ಇವರೆಲ್ಲ ಆಲೋಚನೆ ಮಾಡ್ಕೊಂಡಿದ್ರು. ಅದನ್ನ ಮಾತ್ರ ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಸ್ಪಷ್ಟವಾಗಿ ಅದನ್ನ ವಿರೋಧಿಸಿದ್ದಾರೆ. ಇಂಥ ನೀವು ಇದನ್ನು ಜನರ ತೆರಿಗೆ ಹಣವನ್ನ ಪೋಲ್ ಮಾಡ್ತಕ್ಕಂಥದ್ದನ್ನ ನಿಲ್ಲಿಸಲಿಕ್ಕೆ ಇದೊಂದು ಪಣ ತೊಟ್ಟಿದ್ದಾರೆ. ಇದು ಕೇವಲ ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ಮಾತ್ರ ಅಲ್ಲ, ಕೋಲಾರ, ತುಮಕೂರು, ಚಿಕ್ಕಬಳ್ಳಾಪುರ ಎಲ್ಲ ಜನರ ತೆರಿಗೆ ಹಣವನ್ನು ದಕ್ಷಿಣ ಕನ್ನಡ ಜನ ಇವತ್ತು ಉಳಿಸಿಕೊಟ್ಟಿದ್ದಾರೆ ಅಂತ ಹೇಳಿ ಇಚ್ಛೆ ಪಡ್ತೇನೆ. ಸರಿ ಸರ್, ಧನ್ಯವಾದಗಳು ಸರ್. ಮತ್ತೊಂದು ವಿಚಾರ ಇರುವಂತದ್ದು ಇಲ್ಲಿ, ಒಂದು ಕಂದಾಯ ಇಲಾಖೆ ವರದಿ ಆಯ್ತು, ಮತ್ತೊಂದು ಕಡೆಯಲ್ಲಿ ಈ ಹೋರಾಟವನ್ನೇ ದಿಕ್ಕು ತಪ್ಪಿಸುವಂತ ಕೆಲಸವನ್ನ ಕೆಲ ರಾಜಕಾರಣಿಗಳು ಮಾಡ್ತಾರೆ. ರಾಜಕೀಯ ಪ್ರೇರಿತ ಹೋರಾಟ, ಜನಾರ್ದನ ಪೂಜಾರಿ ವರ್ಸಸ್ ವೀರಪ್ಪ ಮೊಯ್ಲಿ ಅಥವಾ ಸಂಘ ಪರಿವಾರ ಇದರ ಹಿಂದೆ ಇದೆ ಹೋರಾಟ. ನೋಡಿ, ನಾನು ಇಂಥದ್ದನ್ನೆಲ್ಲ ಬಿಂಬಿಸುವಂತದ್ದು. ಯಾವುದೇ ಹೋರಾಟಗಳು ಪ್ರಾರಂಭ ಆದಾಗಲೂ ಯಾವುದೇ ವಿಷಯದಲ್ಲೂ ಇದನ್ನು ಈ ರೀತಿಯ ಆಪಾದನೆಗಳು ಕಾಮನ್, ಸಾಮಾನ್ಯವಾಗಿ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಹೋರಾಟಗಾರರನ್ನು ಹತ್ತಿಕ್ಕಬೇಕು ಹೇಳುವಂಥ ಒಂದು ಪ್ರಬಲವಾದಂಥ ಲಾಬಿ ಕೈಗಾರಿಕಾ ಉದ್ಯಮಿಗಳದ್ದು ದೊಡ್ಡವರದ್ದೆಲ್ಲ ಇರ್ತದೆ. ಅದು ಇವತ್ತು ಸನ್ಮಾನ್ಯ ಪೂಜಾರಿಯವರು ಅಥವಾ ವೀರಪ್ಪ ಮೊಯ್ಲಿಯವರು ಅದು ನೇತ್ರಾವತಿ ವಿಷಯದಲ್ಲೇ ಜಗಳ ಆಗ್ತಾ ಇರೋದು. ಒಂದು ಸಮಸ್ಯೆ ಬಂದಿರೋದು ನೇತ್ರಾವತಿ ವಿಷಯದಲ್ಲಿ. ಒಬ್ಬರು ಫಾರ್ ಇದ್ದಾರೆ, ಒಬ್ಬರು ಅಗೇನಿಸ್ಟ್ ಇದ್ದಾರೆ. BJPಯಲ್ಲಿ ಒಬ್ಬರು ಫಾರ್ ಇದ್ದಾರೆ, ಒಬ್ಬರು ಅಗೇನಿಸ್ಟ್ ಇದ್ದಾರೆ. ನಮಗೆ ಸಂಬಂಧ ಇಲ್ಲ. ನಮ್ಮದು ಇಷ್ಟೇ ಡಿಮಾಂಡು, ನೇತ್ರಾವತಿ ಒಂದು ನದಿ ಕರಾವಳಿ ಜನರ ಹಕ್ಕು, ಇದು ಅಲ್ಲ ಅಂತ ಸರ್ಕಾರ ಬರೆದು ಕೊಟ್ಟಿದೆ. ನಾವು ಕೋರ್ಟಿಗೆ ರಿಟ್ ಹಾಕಿದ್ದೇವೆ, ಅಲ್ಲಿ ಅಪಿದಾವತ್ ಹಾಕಿದ್ದಾರೆ. ಇದಕ್ಕೆ ನಮ್ಮ ಪ್ರಬಲವಾದ ಆಕ್ಷೇಪಣೆ ಉಂಟು. ಯಾಕೆಂದರೆ ನಮ್ಮ ಮುಂದಿನ ಜನಾಂಗಕ್ಕೆ ಎಲ್ಲಿಯಾದರೂ ಪ್ರಾಬ್ಲಮ್ ಆದರೆ ಇಡೀ ನೇತ್ರಾವತಿಯ ನೀರನ್ನು ಕೊಂಡೋದ್ರೂ ನಾವು ಪ್ರಶ್ನೆ ಮಾಡಲಿಕ್ಕಿಲ್ಲ ಹೇಳುವಂಥ ಒಂದು ರಾಷ್ಟ್ರೀಯ ದಾಖಲೆ ಅದಾಗ್ತದೆ. ಇದನ್ನು ಜನ ಅರ್ಥ ಮಾಡಿಕೊಳ್ಬೇಕು. ಕೇವಲ ಏನೋ ನನಗೆ ಬಾವಿಯಲ್ಲಿ ನೀರುಂಟು, ಫ್ಲ್ಯಾಟಲ್ಲಿ ಟ್ಯಾಂಕಲ್ಲಿ ನೀರುಂಟು ಹೇಳುವ ಒಂದು ಫನ್ನಿ ಮಾತುಗಳನ್ನು ಆಡಿಕೊಂಡು ಕೂತ್ಕೊಳ್ಳುವ ಕಾಲ ಇದಲ್ಲ. ಹಾಗಾಗಿ ಇದನ್ನು ಗಂಭೀರವಾಗಿ ತಗೊಳ್ಬೇಕು. ಮೊಯ್ಲಿಯವ್ರದ್ದು ಜನಾರ್ದನ ಪೂಜಾರಿಯವರು ಜಗಳ ಅಥವಾ ಕಾಂಗ್ರೆಸ್ಗೆ ಸಂಬಂಧಪಟ್ಟದ್ದು ಭಿನ್ನಾಭಿಪ್ರಾಯ. ಅಲ್ಲಿನ ಜನರನ್ನ ಮೋಸ ಮಾಡ್ತಾ ಇದ್ದಾರೆ. ಅದು ಕೇವಲ ಜನಾರ್ದನ ಪೂಜಾರಿ ಪ್ರೇರಿತ ಹೋರಾಟ, ಜನಗಳು ಮಾಡ್ತಾ ಇಲ್ಲ. ನೋಡಿ, ಅದನ್ನ ಅವ್ರು ಮಾಡ್ತಾ ಇದ್ದಾರೆ, ಮಾಡ್ತಾರೆ. ಇನ್ನು ಮುಂದೆ ಕೂಡ ನಾವು ಅದಕ್ಕೆ ಮಾನಸಿಕವಾಗಿ ಸಿದ್ಧರಿರಬೇಕು. ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಮತ್ತು ಸನ್ಮಾನ್ಯ ಜನಾರ್ದನ ಪೂಜಾರಿಯವರ ಫಾಲೋವರ್ಸು ಮಾನಸಿಕವಾಗಿ ಸಿದ್ಧರಾಗಬೇಕು. ಏನಂತಂದರೆ ಈ ರೀತಿಯ ಕಲರ್ ಕೊಟ್ಟರೂ ಕೂಡ ನಮ್ಮ ಹೋರಾಟದ ಹಾದಿ ತಪ್ಪಿಸಲಿಕ್ಕೆ ಆಗುವುದಿಲ್ಲ ಹೇಳುವಂಥ ಸಂದೇಶವನ್ನು ನಾವು ಸರ್ಕಾರಕ್ಕೆ, ನಮಗೆ ಸರ್ಕಾರ, ಚಿಕ್ಕಬಳ್ಳಾಪುರ ಜನರು ನಮಗೆ ವೈರಿಗಳಲ್ಲ, ಕೋಲಾರದವರು ಅಲ್ಲ, ನಮಗೆ ಸರ್ಕಾರದ ತಪ್ಪು ನಿರ್ಧಾರಗಳೇ ನಾವು ಪ್ರಶ್ನಿಸುವಂಥದ್ದಷ್ಟೇ. ಹಾಗಾಗಿ ಆ ಹೋರಾಟಕ್ಕೆ ನಾವು ಅವರು ಹೇಳಿದರೂ ಕೂಡ ನಾವು ಮಾನಸಿಕವಾಗಿ ಇದು ರಾಜಕೀಯ ಆಗ್ತಾ ಉಂಟು, ನಾವು ಹೇಳಲೂಬಾರ್ದು, ನಾವು ಅದನ್ನು ಹೇಳುವುದೂ ಇಲ್ಲ. ನಮ್ಮ ಜಿಲ್ಲೆಯ ಜನ ಇವತ್ತು ಒಂದಾಗ್ತಾ ಇದ್ದಾರೆ, ಇನ್ನೂ ಒಂದಾಗ್ತಾರೆ. ನಮಗೆ ನೇತ್ರಾವತಿಯ ಒಟ್ಟು ಸ್ವರೂಪ, ಮೂಲ ಸ್ವರೂಪ, ದ ಒರಿಜಿನಲ್ ಸ್ಟ್ರಕ್ಚರ್ ಆಫ್ ದ ನೇಚರ್ ಆ್ಯಂಡ್ ದ ರಿವರ್
ಇದು ಉಳಿಬೇಕು. ಇದು ಉಳಿಯುವುದಿಲ್ಲ ಹೇಳುವುದಕ್ಕೆ ನಮ್ಮ ತಜ್ಞರು, ನಾನಲ್ಲ, ನಮ್ಮ ತಜ್ಞರು ಕಲ್ತವರು ಪ್ರೊಫೆಸರ್ಸು ಎಚ್ ಮಯ್ಯರ್ ಅಂಥವ್ರು 4-5 ಜನ ಕೂತ್ಕೊಂಡು ಎಲ್ಲಿ ಬೇಕಾದರೂ ಮಾತಾಡಲಿಕ್ಕೆ ತಯಾರಿದ್ದಾರೆ. ನೀವು ಅವರ ಮಾತನ್ನು ನಮ್ಮ ಎದುರಿಗೆ ಅಲ್ಲ ಅಂತ ಸೈಂಟಿಫಿಕ್ ಆಗಿ ಪ್ರೂವ್ ಮಾಡಿದರೆ ನಾವು ಒಪ್ಪುತ್ತೇವೆ, ಅಲ್ಲಿವರೆಗೆ ನಾವು ಒಪ್ಪುದಿಲ್ಲ. ಸರ್ ಮತ್ತೊಂದು ಜಾಗತಿಕ ಟೆಂಡರ್ 20 ಕೋಟಿಗಿಂತ ಹೆಚ್ಚಿನ ಯೋಜನೆ ಇದ್ರೆ ಜಾಗತಿಕ ಟೆಂಡರ್ ಕರಿಬೇಕು. ಇದನ್ನ ಜನಾರ್ದನ ಪೂಜಾರಿ ಅವರು ಪ್ರಸ್ತಾಪ ಮಾಡಿದ್ದು. ಮುಖ್ಯಮಂತ್ರಿಗಳನ್ನ ಕತ್ತಲಲ್ಲಿಟ್ಟು ಈ ಯೋಜನೆಯನ್ನ ಜಾರಿಗೆ ತರುವಂತ ಕೆಲಸ. ನಾವು ಇದನ್ನ ಮೊದಲೇ ಹೇಳಿದ್ದೇನೆ, ಇದು ಬಿಗ್ ಸ್ಕ್ಯಾಮ್, ಎಲ್ಲರಿಗೂ ಗೊತ್ತಿದೆ. ಒಂದು ರೋಡು ತೋಡಿಗಾಗುವಾಗ 20% 40% ಕಮಿಷನ್ ಹೊಡೆಯುವ ವ್ಯವಸ್ಥೆ ನಮ್ಮ ದೇಶದಲ್ಲಿ ಉಂಟು. ಇಂಥ ಕಾಂಟ್ರಾಕ್ಟ್ ಬರುವಾಗ ಕಮಿಷನ್ ಹೊಡೆಯುವುದಿಲ್ಲ ಹೇಳಿದ್ರೆ ಅದೊಂದು ಮಿಲಿಯನ್ ಇದು ಈ ವರ್ಷದ ಜೋಕ್ ಆಗ್ತದೆ, ಕಮಿಷನ್ ಇಲ್ಲ ಅದರಲ್ಲಿ ಹೇಳಿದರೆ. ಹಾಗಾಗಿ 1500 ಕೋಟಿ ಇಂಟು 20% 300 ಕೋಟಿ ಇದರಲ್ಲಿ ಅವ್ಯವಹಾರ ಆಗಿದೆ. ಆಫೀಸರ್ಸ್ಗಳು ಬೇರೆ ಯಾರ್ಯಾರಿದ್ದಾರೆ ನನಗೆ ಗೊತ್ತಿಲ್ಲ. ಒಬ್ಬರು IAS ಆಫೀಸರ್ ಹೆಸರನ್ನು ಕೂಡ ಹೇಳಿದ್ರು. ಅದರ ಜೊತೆಗೆ ಮೇಘನಾ ಕನ್ಸ್ಟ್ರಕ್ಷನ್ ಅನ್ನುವಂತ ಜೊತೆಗೆ ವಾರಾಯಿ ಯೋಜನೆಯಲ್ಲಿ ಕಾಂಟ್ರಾಕ್ಟ್ ಇದ್ದವರು ಅದರಲ್ಲಿದ್ದಾರೆ. ಜೊತೆಗೆ ಇದಕ್ಕೆ ರಿಪೋರ್ಟ್ ಮಾಡಿದ್ದಿದೆಯಲ್ಲ, ಈ DPR ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್, ಈ ರಿಪೋರ್ಟ್ ಮಾಡಿದ್ದು ಕಂಪನಿಯೂ ಕೂಡ ಅನೇಕ ಸಾರಿ ತಿರಸ್ಕೃತ ಕಂಪನಿ, ಖಾಸಗಿ ಕಂಪನಿ. ಇದನ್ನೇ ಮೊನ್ನೆ ಮಯ್ಯರ್ ಅವರು ಹೇಳಿದ್ದು. ಇದನ್ನು ಕೂಡ ಲೆಕ್ಕಕ್ಕೆ ತಗೊಳ್ತಾ ಇಲ್ಲ ಯಾರು. ಸೊ ನಾವು ಹೇಳ್ತಾ ಇದ್ದೇವೆ, ಇದೊಂದು ವಾರಾಹಿ ಯೋಜನೆಯ 2ನೇ ಭಾಗ. ಸರ್ ಒಬ್ರು ಕಾಲರ್ ಮಾತಾಡ್ತಾರೆ. ಹಲೋ ನಮಸ್ತೆ. ಹಲೋ ನಮಸ್ತೆ. ತಮ್ಮ ಹೆಸರು ಹೇಳಿ ಸರ್, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ನಾನು ಉಡುಪಿಯಿಂದ ಬಾಲಕೃಷ್ಣ ಅಂತ ಹೇಳಿ. ಬಾಲಕೃಷ್ಣ ಅವರೇ ಮಾತಾಡಿ. ನಾನು ಸ್ಪಂದನಕ್ಕೆ ಲೈವ್ಗೆ ಮಾತಾಡಿ ಲೈವ್ ಅಲ್ಲೇ ಇದ್ದೀರಿ, ಮಾತಾಡಿ ಬಾಲಕೃಷ್ಣ ಅವರೇ. ಬಾಲಕೃಷ್ಣ ಅವರು ತಮ್ಮ ಟಿವಿ ವಾಲ್ಯೂಮ್ ಅನ್ನ ಕಡಿಮೆ ಮಾಡ್ಕೊಳ್ಳಿ. ನಾನು ಹೇಳುದು ಸರ್, ರಾಜಕೀಯದವರನ್ನು ನಂಬಿದ್ರೆ ನಮ್ಗೆ ಯಾವುದೂ ಆಗುದಿಲ್ಲ. ಅವರು ಎಂತ ಬಾಲಕೃಷ್ಣ ಅವರೇ ಮಾತಾಡಿ. ರಾಜಕೀಯದವರು ನಂಬಿದ್ರೆ ಯಾವ್ದು ಪ್ರಯೋಜನ ಇಲ್ಲ. ಇವತ್ತು ರಾಜಕೀಯದವರು ತಮ್ಮ ಕಿಸೆಯೊಳಗೆ ಎಷ್ಟು ಬೀಳ್ತದೆ ಅಂತ ಹೇಳುವುದೇ ಅವ್ರಿಗೆ ಮುಖ್ಯವಾಗಿದೆ. ಅವರು ನೇತ್ರಾವತಿ ನೀರಿನ ಬಗ್ಗೆ ಅಲ್ಲ. ಈಗ ನೋಡಿ ನೀವು ಉಡುಪಿಯಲ್ಲಿ ದಿವಸಕ್ಕೆ 200ರಿಂದ 300 ಲೋಡ್ ಈಗ ಹೊಯ್ಗೆ ಹೋಗ್ತಾ ಉಂಟು. ಮೊದಲು ಡಿಸ್ಟ್ರಿಕ್ಟ್ ಪರ್ಮಿಟ್ ಕೊಡ್ತಿದ್ರು, ಈಗ ಸ್ಟೇಟ್ ಪರ್ಮಿಟ್ ಕೊಟ್ಟಿದ್ದಾರೆ. ಇವರು ನೀರಿನೊಟ್ಟಿಗೆ ನಮ್ಮಲ್ಲಿರುವಂತ ಪ್ರತಿಯೊಂದು ವಸ್ತುವನ್ನು ಖಾಲಿ ಮಾಡುವಂತ ಇವರ ಉದ್ದೇಶ ಉಂಟು. ಇವರಿಗೆ ಇನ್ನೊಬ್ಬರ ಚಿಂತೆ ಇಲ್ಲ, ತಮ್ಮ ಕಿಸೆಯೊಳಗೆ ಎಷ್ಟು ಬರ್ತದೆ ಅದನ್ನು ಮಾತ್ರ ಅವ್ರು ಲೆಕ್ಕ ಹಾಕ್ತಾರೆ. ನಾವು ಇವತ್ತು ದಯಮಾಡಿ ನಾವೆಲ್ಲರೂ ಇದ್ರ ಬಗ್ಗೆ ಜಾಗೃತರಾಗಬೇಕು. ಇದು ಹೀಗೆ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಯಾವುದು ಉಳಿಯದ ರೀತಿಯಲ್ಲಿ ಆಗ್ತದೆ ಅಂತ ಹೇಳಿ ನನ್ನ ಒಂದು ಅನಿಸಿಕೆ ಸರ್. ಎಸ್ ಬಾಲಕೃಷ್ಣ ಅವರೇ ಧನ್ಯವಾದಗಳು ಸರ್. ಒಂದು ಅದೇ ಈ ಒಂದು ಯೋಜನೆಯಲ್ಲಿ ಅವ್ಯವಹಾರ ಆಗತ್ತೆ ಮೊದಲೇ ಹೇಳಿದ್ದೇವೆ. ಆದ್ರೆ ನಾವು ಹೇಳಿದ ಒಂದು ಹಿರಿಯ ನಾವು ಹೇಳಿದ್ರೆ ಕೆಲವು ಕಾಂಗ್ರೆಸ್ ನಾಯಕರಿಗೆ ಸಿಟ್ಟು ಬರ್ತದೆ. ಈಗ ಕಾಂಗ್ರೆಸ್ ನಾಯಕರು ಹೇಳಿದಾರಲ್ಲ, ಈಗ ಯಾರ ಮೇಲೆ ಮುಗಿ ಬೀಳ್ತೀರಿ ನೀವು? ಈಗ ಅದ್ರ ಬಗ್ಗೆ ತನಿಖೆ ಮಾಡಿ. ಸನ್ಮಾನ್ಯ ಜನಾರ್ದನ ಪೂಜಾರಿಯವರಂತ ಒಬ್ಬ ಹಿರಿಯ ನಾಯಕರು, ಕೇಂದ್ರದ ಮಾಜಿ ಗಾಳಿಯ ಜೊತೆಗೆ ಗುದ್ದಾಡುವಂತ ವ್ಯಕ್ತಿ, ಅವರ ರಾಜಕೀಯ ನಿಲುವು ಏನೇ ಇರಬಹುದು, ಹೌದಾ, ಗಾಳಿಯ ಜೊತೆಗೆ ಗುದ್ದಾಡುವಂತ ವ್ಯಕ್ತಿ ಒಪಿನಿಯನ್ ಬೇರೆ ವಿಷಯದಲ್ಲಿ ಇರ್ಬೋದು. ಆದ್ರೆ ಒಬ್ಬ ಹಿರಿಯ ನಾಯಕ, ಮಾಜಿ ಫೈನಾನ್ಸ್ ಮಿನಿಸ್ಟರ್ ಪತ್ರಿಕಾಗೋಷ್ಠಿ ಮಾಡಿ ಇದರಲ್ಲಿ ಅವ್ಯವಹಾರ ಆಗಿದೆ ಹೇಳುವಾಗ ನಮ್ಮ ಕರ್ನಾಟಕ ಸರ್ಕಾರ ಇದ್ರ ಬಗ್ಗೆ ಈಗ ಏನು ಹೇಳ್ತದೆ ಹೇಳುದೇ ನಾವು ಈಗ ಪ್ರಶ್ನೆ ಕೇಳಬೇಕಾಗ್ತದೆ. ಜೊತೆಗೆ ಈ ರೀತಿಯ ಪರ್ಸೆಂಟೇಜ್ಗಳು, ಕಮಿಷನ್ಗಳು ಎಲ್ಲ ಯೋಜನೆಯಲ್ಲಿ ಇದ್ದದ್ದೇ. ಇದು ಪ್ರಾರಂಭದಲ್ಲೇ ಸ್ಟಾರ್ಟ್ ಆಗಿದೆ. ಇನ್ನೂ ಒಂದು ಹೇಳ್ತೇನೆ ನಾನು, ಖಾಸಗಿ ಭೂಮಿಯನ್ನು ಸರ್ಕಾರ ಇವತ್ತಿಗೂ ಕೂಡ ವಶಪಡಿಸಿಕೊಂಡಿಲ್ಲ. ಭೂಸ್ವಾಧೀನ ಕಾಯ್ದೆಯ ಅಡಿಯಲ್ಲಿ ಪೈಪ್ ಹಾಕಿದ ಜಾಗ ಲೀಸಿಗೆ ಕಾಂಟ್ರಾಕ್ಟರ್ ತಗೊಂಡದ್ದು. ಸರ್ಕಾರದ ಒಂದು ಯೋಜನೆಗೆ ಗುತ್ತಿಗೆದಾರರು ಸ್ವಂತ ದುಡ್ಡು ಖರ್ಚು ಮಾಡಿ ಖಾಸಗಿ ಭೂಮಿಯನ್ನು ಖರೀದಿ ಮಾಡ್ತಾರೆ, ಲೀಸಲ್ಲಿ ತಗೊಳ್ತಾರೆ ಅಂತಂದ್ರೆ ಅದು ಎಷ್ಟು ಸಮೃದ್ಧ ಹುಲ್ಲುಗಾವಲಾಗಿರಬೇಕು ಅಷ್ಟೇ ನಾನು ಹೇಳುದು. ಎಸ್, ಒಬ್ರು ಕಾಲರ್ ಮಾತಾಡ್ತಾರೆ. ಹಲೋ ನಮಸ್ತೆ. ಅಭಿಲಾಷ್ ಅಂತ ಮಂಗಳೂರಿಂದ ಮಾತಾಡುದು. ಅಭಿಲಾಷ್ ಮಾತಾಡಿ ಸರ್. ಮಂಗಳೂರಿನ ತುಳುನಾಡಿನ ಒಂದು ನಮ್ಮ ನೆಲೆ, ಈಗ ಕಾವೇರಿ ಅಂತ ಕರ್ನಾಟಕ ಭಾಗದಲ್ಲಿ ಹೇಳ್ತಾರೆ, ನಮ್ಮ ತುಳುನಾಡಿನ ಸೆಲೆ ನದಿ, ಅದನ್ನೇ ವೀರಪ್ಪ ಮೊಯ್ಲಿ ಕದ್ದೊಯ್ಲಿಕ್ಕೆ ತಯಾರಾಗಿದ್ದಾರೆ. ಅವರಿಗೆ ಹೇಗೆ ಉಂಟಂತ ಅವರ ಅಭಿಪ್ರಾಯ, ಮನಸ್ಸಿನ ಒಂದು ಯೋಜನೆ ಹೇಗೆ ಉಂಟಂತೆ. ಒಂದು ಸಲ ಸೋತ್ರು ಮಂಗಳೂರಲ್ಲಿ, ಅದನ್ನೀಗ ಸೋತಂತ ಜನರ ಮೇಲೊಂದು ಇದು ಅವರ ಈಗ ಕೋಪವನ್ನು ಹೊರಹಾಕುವಾಗಿ ಮಾಡ್ತಿದ್ದಾರೆ. ಈ ಊರಿನ ನೀರು ಕುಡ್ದ ಒಂದು ಅವರ ಇಂತ ಮಣ್ಣಿನ ಋಣ ಅಂತ ಉಂಟಲ್ಲ, ಆ ಋಣವನ್ನು ಅವ್ರು ಕಳ್ಕೊಳ್ತಿದ್ದಾರೆ. ಅಭಿಲಾಷ್ ಅವರ ಇಲ್ಲಿ ಸರ್ಕಾರ ಹೇಳ್ತಾ ಇದೆ, ನಾವು ಅಧ್ಯಯನ ವರದಿಯನ್ನ ಮಾಡ್ತೀವಿ ಮುಂದಿನ ದಿನಗಳಲ್ಲಿ
ಮತ್ತೆ ಪಶ್ಚಿಮ ವಾಹಿನಿ ಅಂತ ಒಂದು ಯೋಜನೆಯನ್ನ ತರ್ತೀವಿ, ಸೊ ನೇತ್ರಾವತಿಯನ್ನ ಬಿಟ್ಟು ಕೊಡಿ ಅಂತ ಒಂದು ಅರ್ಥದಲ್ಲಿ ಹೇಳ್ತಾ ಇದ್ದಾರೆ. ಇದನ್ನು ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಇದೆ ಅಂತ ಅನ್ಸುತ್ತೆ ನಿಮಗೆ? ನಾನೊಂದು ಹೇಳ್ತೇನೆ, ನೇತ್ರಾವತಿ ನದಿ ಈಗಿಂದಲ್ಲ, ಆ ಕಾಲದಿಂದ ನಮ್ಮ ಮಂಗಳೂರಿಗೆ ದಕ್ಷಿಣ ಕನ್ನಡ ಜಿಲ್ಲೆ ಹರಿದುಕೊಂಡು ಬರ್ತಿದ್ದ ನದಿ. ಪ್ರಕೃತಿಯ ವಿರುದ್ಧವಾಗಿ ನಾವು ಯಾಕೆ ಹೋಗುದು? ಪ್ರಕೃತಿಯ ಒಂದು ನೆಲೆ ಹೇಗೆ ಉಂಟು ಆ ರೀತಿಯಲ್ಲಿ ಹೋಗುವ ನಾವು. ಆ ನೇತ್ರಾವತಿ ನದಿಯೊಂದಿಗೆ ನಮ್ಮ ಸಂಬಂಧ ಉಂಟಲ್ಲ ಮಂಗಳೂರಿನ ಜನತೆದ್ದು, ಅದಕ್ಕೆ ಅಡೆತಡೆ ಹಾಕುದು ಯಾಕೆ ಇವರು? ಕೋಲಾರಕ್ಕೆ ಚಿಕ್ಕಬಳ್ಳಾಪುರ ಬೇಕಾದ ನೀರಿನ ವ್ಯವಸ್ಥೆ ಮಾಡ್ಕೊಳ್ಳಿದ್ದಾರೆ ಅವರು. ನಮ್ಮ ಸಂಪತ್ತನ್ನು ಯಾಕೆ ಕಚ್ಚಲಿಕ್ಕೆ ಬರ್ತಾರೆ? ಪೂರಕವಾಗಿ ಇವರು ಕೋಲಾರ ಚಿಕ್ಕಬಳ್ಳಾಪುರದ ಆಲ್ಟರ್ನೇಟಿವ್ ವ್ಯವಸ್ಥೆಗಳ ಬಗ್ಗೆ ತಜ್ಞರು ಹೇಳುವಂತದ್ದನ್ನ ಯಾಕೆ ಡಿಸ್ಕಷನ್ಗೆ ತಯಾರಿಲ್ಲ? ಇಂಪ್ಲಿಮೆಂಟ್ ಮಾಡೋದಕ್ಕೂ ಹೋಗೋದಿಲ್ಲ, ಮತ್ತೆ ಡಿಸ್ಕಷನ್ ಮಾಡ್ಲಿಕ್ಕೆ ತಯಾರಿಲ್ಲ. ಇವತ್ತು ಅನೇಕ ತಜ್ಞರು, ನೀರಾವರಿ ತಜ್ಞರು ಹೇಳ್ತಾರೆ, ಅಲ್ಲಿ ಕುಡಿಯುವ ನೀರನ್ನ ರಾಜಸ್ಥಾನದ ಮರುಭೂಮಿಯಲ್ಲಿ ನಾವು ಮಾಡಿದಂಥವ್ರು ಇಲ್ಲಿ ಯಾಕೆ 700 ಮಿಲಿಮೀಟರ್ ಮಳೆ ಬೀಳುವ ಕೋಲಾರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಆಗುದಿಲ್ಲ? ಆಗ್ತದೆ. ಇಲ್ಲಿ ಪಶ್ಚಿಮ ವಾಹಿನಿಯನ್ನ ಮಾಡಿ ದಕ್ಷಿಣ ಕನ್ನಡದವರನ್ನು ಸಮಾಧಾನ ಮಾಡೋ ಬದಲು ಮೇಕೆದಾಟನ್ನ ಮಾಡಿ ಅಲ್ಲಿಗೆ ನೀರು ಕೊಡಬಹುದು. ಮೇಕೆದಾಟು ಮಾಡಬಹುದು, ಹಾರಂಗಿಯಿಂದ ಹಾರಂಗಿ, ಹೇಮಾವತಿ, ಲಿಂಗನಮಕ್ಕಿ, ಮತ್ತೆ ನಮ್ಮ ಸನ್ಮಾನ್ಯ ಯುಟಿ ಖಾದರ್ ಅವರು ಒಂದು ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರು, ಆ ಹೊಳೆ ಹೆಸರು ಮರ್ತೋಗ್ತದೆ ನನಗೆ, ಎರೆಮಲ್ಲ ಕೆರೆ. ಇದು ಎಲ್ಲವನ್ನು ಮಾಡ್ಬೋದಲ್ಲ ನೀವು? ಜೊತೆಗೆ 2000ಕ್ಕೂ ಮಿಕ್ಕಿದ ಕೆರೆಗಳನ್ನ ನುಂಗಿದ್ದಾರೆ ಅಲ್ಲಿ, ಅದನ್ನು ವಶಪಡಿಸಿಕೊಳ್ಳಿ. 5 ವರ್ಷ ಮಳೆಯ ನೀರು ಕೆರೆಗೆ ಹೋಗ್ಲಿಕ್ಕೆ ಬಿಡಿ. ನೀವು ಆಲ್ಟರ್ನೇಟಿವ್ ಅನ್ನ ಮಾತಾಡ್ಲಿಕ್ಕೆ ತಯಾರಿಲ್ಲ. ಯಾಕೆಂತ ನಾನು ಹೇಳ್ತೇನೆ, ಇದನ್ನು ಅರ್ಥ ಮಾಡಿಕೊಳ್ಬೇಕು. BBC ಒಂದು ಚರ್ಚೆ ಆಗ್ತಾ ಇತ್ತು 6 ತಿಂಗಳ ಮೊದಲು. ಅನ್ಎಕ್ಸ್ಪೆಕ್ಟೆಡ್ ಆಗಿ ನೋಡಿದ್ ನಾನು ಕಾರ್ಯಕ್ರಮ. ಮಂಗಳೂರಿನ SEZ ಬಗ್ಗೆ ಮಾತಾಡ್ತಾನೆ ಒಬ್ಬ ಮೆಡಿಸಿನ್ ಕಂಪನಿ ಅವರು ಆಂಕರ್. ಅವನು ಹೇಳ್ತಾನೆ, ದ ಮ್ಯಾಂಗ್ಳೂರ್ ಇಸ್ ದ ಬೆಸ್ಟ್ ಪ್ಲೇಸ್ SEZ ಇನ್ ಫ್ಯೂಚರ್. ಯಾಕೆ ಅಂತ ಹೇಳಿದ್ರೆ ರೈಲ್ವೆ ಇದೆ, ರಸ್ತೆ ಇದೆ, ವಿಮಾನ ನಿಲ್ದಾಣ ಇದೆ, ಪೋರ್ಟ್ ಇದೆ. ಸೊ ನನಗೆ ಬಂದ ಒಂದು ಗುಮಾನಿ ಏನು ಅಂತಂದ್ರೆ, ಮಂಗಳೂರಿನ ಬರಡು ನೆಲವನ್ನಾಗಿ ಮಾಡಿ ಎಲ್ಲವನ್ನು ಒಂದೊಂದೇ ಕಿತ್ತುಕೊಂಡು, ಕಂಬಳ ಕಿತ್ತುಕೊಂಡು, ಭೂತಾರಾಧನೆಯನ್ನು ಕಿತ್ತುಕೊಂಡು, ನೇತ್ರಾವತಿಯನ್ನು ಕಿತ್ತುಕೊಂಡು, ಕೃಷಿಕರು ತನ್ನಿಂದ ತಾನೇ ಇಲ್ಲಿಂದ ಹೋದರೆ ಇಡೀ ಮ್ಯಾಂಗ್ಳೂರನ್ನು ಕೈಗಾರಿಕಾ ಕೇಂದ್ರವನ್ನಾಗಿ, ಕೈಗಾರಿಕಾ ನಗರವನ್ನಾಗಿ ಮಾರ್ಪಡಿಸುವಂಥ ಒಂದು ದುರಾಲೋಚನೆ ಕೈಗಾರಿಕಾ ಉದ್ಯಮಿಗಳಲ್ಲಿ, ಸರ್ಕಾರಿ ಅಧಿಕಾರಿಗಳಲ್ಲಿದೆ. ಇದು ಅಂತಿಮವಾಗಿ ಹೋಗಿ ಮುಟ್ಟುದಲ್ಲಿಗೆ. ಇಂತಹ ಒಂದು ಸಮೃದ್ಧವಾದಂಥ ಊರು ಕೈಗಾರಿಕೋದ್ಯಮಕ್ಕೆ ಬೇರೆ ಎಲ್ಲೂ ಸಿಗುವುದಿಲ್ಲ. ಇಲ್ಲಿ ಸಮಸ್ಯೆ ಏನಾಗಿದೆ, ಒಂದು ಸೈಡ್ ಸಮುದ್ರ ಇದೆ, ಇನ್ನೊಂದು ಸೈಡ್ ಕೃಷಿ ಭೂಮಿ ಇದೆ. ಆ ಕೃಷಿ ಭೂಮಿಯನ್ನು ಖಾಲಿ ಮಾಡಿದರೆ ಅವ್ರು ಬಂದು ಕೂತ್ಕೊಳ್ಬೋದು. ನಾನು ಎಲ್ಲ ಕೈಗಾರಿಕೆಗಳಿಗೆ ವಿರೋಧಿ ಅಲ್ಲ, ಕೈಗಾರಿಕೆಗಳಿಗೆ ಬರುವುದೇ ಬಾರದು ಹೇಳುವಂಥದ್ದಕ್ಕೂ ನನ್ನ ಸಮ್ಮತಿ ಇಲ್ಲ. ಆದರೆ ಒಂದೇ ಊರನ್ನು ನೀವು ಯಾಕೆ ಕಾನ್ಸಂಟ್ರೇಟ್ ಮಾಡ್ತೀರಿ? ಅದರ ಬದಲು ನೀವು ಬೇರೆ ಊರಿನಲ್ಲಿ, ಉತ್ತರ ಕರ್ನಾಟಕದಲ್ಲೋ ಉತ್ತರ ಕನ್ನಡದಲ್ಲಿಯೋ, ಅಲ್ಲಿ ರೈಲ್ವೆ ತನ್ನಿ, ಅಲ್ಲಿ ವಿಮಾನ ನಿಲ್ದಾಣ ತನ್ನಿ. ಸಮುದ್ರ ತರಲಿಕ್ಕೆ ಆಗುದಿಲ್ಲ, ಹೋಗ್ತಾರೆ, ಉಳಿದದ್ದನ್ನು ತರ್ಬೋದಲ್ಲ. ಅದನ್ನು ಬಿಟ್ಟು ಇದ್ದದ್ದನ್ನೇ. ಹಾಗಾಗಿ ಇಲ್ಲಿ ಏನಂತಂದ್ರೆ, ನಾನು ಪದೇ ಪದೇ ಹೇಳ್ತಾ ಇದ್ದೇನೆ, ನೇತ್ರಾವತಿಗಾಗಿ ಹೋರಾಟ ಅಲ್ಲ, ಬಿಟ್ಬಿಡಿ ಅದನ್ನ. ಜನಾಂಗದ ಹೋರಾಟ, ತುಳು ಜನಾಂಗದ ಒಂದು ಸಮೃದ್ಧ ಸಂಸ್ಕೃತಿಯ ಉಳಿವಿಗೆ ಹೋರಾಟ ಅಂತೇಳಿ ನಾವು ಅದನ್ನು ಪರಿವರ್ತನೆ ಮಾಡಿಕೊಳ್ಳಿ. ಒಬ್ರು ಮಾತಾಡ್ತಾರೆ. ಹಲೋ ನಮಸ್ತೆ. ಹಲೋ ನಮಸ್ತೆ. ಹಲೋ ಸರಿ ಸರ್, ಅದೇ ಒಂದು ಕಡೆಯಲ್ಲಿ ಈಗ ಹೆಚ್ಚಿನವರಿಗೆ ನಾವು ಗಮನಿಸಿದ ರೀತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅರಿವು ಮೂಡಿಸುವಂತ ಕೆಲಸಗಳನ್ನ ಹೋರಾಟಗಾರರು, ಮಾಧ್ಯಮಗಳು ಸೇರ್ಕೊಂಡು ಮಾಡ್ತಾ ಇದ್ದಾವೆ. ಸೊ ಮುಂದಕ್ಕೆ ಏನು? ಉಪ್ಪಿನಂಗಡಿ ಹೋರಾಟ ಒಂದು ಸಕ್ಸಸ್ ಆಯ್ತು, ಮುಂದಕ್ಕೆ ಏನು ಮಾಡಬೇಕು? ಈಗ ತುಂಬ ಸಂಘಟನೆಗಳು ಹೋರಾಟ ಪ್ರಾರಂಭ ಮಾಡಿದೆ. ಆದರೆ ನನ್ನ ವಿನಂತಿ ಇಷ್ಟೇ, ಸುರತ್ಕಲ್, ಉಳ್ಳಾಳ, ನಾನು ಹೆಸರು ಕೊಟ್ಟು ಮಾಡ್ತೇನೆ, ಮೂಡುಬಿದ್ರೆ ಮುಲ್ಕಿ ಸೈಡು ಮತ್ತು ನಮ್ಮ ಬೆಳ್ತಂಗಡಿ, ಬಂಟ್ವಾಳ ಗ್ರಾಮಾಂತರದಲ್ಲಿ ಹೋರಾಟ ಜನರು ಇಳಿದಿಲ್ಲ. ದಯವಿಟ್ಟು ಹೋರಾಟಕ್ಕೆ ಇಳೀರಿ. ಜೊತೆಗೆ ಯಾರನ್ನು ನಂಬಬೇಡಿ. ನೀರು ಬಾಯಾರಿಕೆ ಆದರೆ ನೀರು ಕುಡಿಯಲಿಕ್ಕೆ ನಾಯಕರನ್ನು ಕಾಯುವುದಿಲ್ಲ ಯಾರು. ಹಾಗೇನೆ ನಮ್ಮ ನೀರನ್ನು ಕಸಿದುಕೊಳ್ಳುವಾಗ ನಾಯಕರಿಗಾಗಿ ಕಾಯಬೇಡಿ. ನೀವು ಪ್ರತಿಯೊಬ್ಬ ನೀರು ಕುಡಿಯೋನು ಸೈನಿಕನಾಗಿ ನೀವೇ ನಾಯಕರಾಗಿ ನಿಮ್ಮ ಊರಲ್ಲಿ ಪ್ರತಿಭಟನೆ ಮಾಡಿ. 2,500 ಸಂಘಟನೆಗಳಿದೆ. 1 ವರ್ಷ ಕ್ರಿಕೆಟ್ ಕ್ಲಬ್ಬು, ಕಬಡ್ಡಿ ಕ್ಲಬ್ಬು, ರೋಟರಿ ಕ್ಲಬ್ಬು, 1 ವರ್ಷದ ಚಟುವಟಿಕೆಗಳನ್ನು ಇದಕ್ಕೆ ಕನ್ವರ್ಟ್ ಮಾಡಿ, ಆಗ ಶಕ್ತಿ ಬರ್ತದೆ. ಅದೇ ರೀತಿ ನಾವು ನಮ್ಮ ನೇತ್ರಾವತಿ ಉಳಿಸಿ, ಏನು ವಿಜಯ್ ಕುಮಾರ್ ಶೆಟ್ಟಿ ಅವರು ಇವತ್ತು ಅವರು ಅನಾರೋಗ್ಯದಲ್ಲಿ ನಮ್ಮೊಟ್ಟಿಗೆ ಬರ್ತಾ ಇಲ್ಲ, ಅವರ ನೇತೃತ್ವದ ನೇತ್ರಾವತಿ ಉಳಿಸಿ ಹೋರಾಟ ಸಮಿತಿ ನಾಡ್ದು 25ನೇ ತಾರೀಕಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಜಾತಿ ಸಮುದಾಯ ಸಂಘಟನೆ ಸಭೆ ಕರೆದಿದ್ದೇವೆ. ಅಲ್ಲಿ ನಾವು ಒಂದು ಪ್ರಬಲವಾದ ತೀರ್ಮಾನಕ್ಕೆ ಬರ್ತೇವೆ. ಒಬ್ರು ಕಾಲರ್ ಮಾತಾಡ್ತಾರೆ. ಹಲೋ ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು ಹೇಳಿ ಸರ್, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಪ್ರವೀಣ್ ಸಲಂ ರಾಮಸ್ಕಟ್ಟೆ.
ಗೊತ್ತಾಗ್ಲಿಲ್ಲ, ತಮ್ಮ ಹೆಸರು ಗೊತ್ತಾಗ್ಲಿಲ್ಲ. ಹಲೋ, ಹೆಸರು ಗೊತ್ತಾಗ್ಲಿಲ್ಲ. ದಾಮಸ್ ಕಟ್ಟೆ ಅವರು ಅಂತ ಗೊತ್ತಾಯ್ತು, ಹೆಸರು ಗೊತ್ತಾಗ್ಲಿಲ್ಲ. ಸರಿ ಸರ್, ಪ್ರಕೃತಿ ನಮ್ಗೆ ಮುಂದಿನ ಪೀಳಿಗೆ ಕೊಟ್ಟ. ಹಲೋ, ಹಲೋ, ಮಾತಾಡಿ ತಮ್ಮ ಅಭಿಪ್ರಾಯ ಹೇಳಿ. ಒಂದು ಕಡೆಯಲ್ಲಿ ಸರ್ಕಾರ ನಮ್ಮನ್ನ ಸಂತೈಸುವಂತ ಕೆಲಸವನ್ನ ಮಾಡೋದಕ್ಕೆ ಆರಂಭ ಮಾಡಿದೆ. ಸೊ ಈ ಹೋರಾಟದ ಕಾರಣಕ್ಕಾಗಿ ಸಂತೈಸುವ ಕೆಲಸವನ್ನು ಮಾಡ್ತಾ ಇದೆ. ಏನ್ ಅನ್ಸುತ್ತೆ ನಿಮಗೆ? ಮುಂದಿನ ಪೀಳಿಗೆ ನಾವು ಕೊಡ್ಬೇಕಲ್ವಾ? ಗೊತ್ತಾಗ್ಲಿಲ್ಲ ನನಗೆ. ಹಲೋ, ಹಲೋ, ಮಾತಾಡಿ ಸರ್. ಪ್ರಕೃತಿ ಅನ್ನೋದು ನಮ್ಗೆ ಹಿಂದಿನ ಜನರೇಷನ್ ಬಂದಿರ್ಬೋದು, ಆದ್ರೆ ಮುಂದಿನ ಪೀಳಿಗೆ ಕೊಟ್ಟ ಸಾಲ ಇದು. ಇದನ್ನು ಈ ರೀತಿ ಮುಂದುವರಿಸಿ ಕೊಡ್ಬೇಕಲ್ವ ನಾವು? ಈ ರೀತಿ ಮಾಡಿದ್ರೆ ಹೇಗಾಗುತ್ತೆ? ಮಾಡಬಾರ್ದು ಅಂತ ಹೇಳ್ತೀರಾ? ನೇತ್ರಾವತಿ ಯೋಜನೆ ಆಗಬಾರ್ದು ಅಂತ ಹೇಳ್ತಾ ಇದ್ದೀರಿ. ಎಸ್ ಧನ್ಯವಾದಗಳು. ಅದೇ ಸರ್, ಒಂದು ಕಡೆಯಲ್ಲಿ ನೀವು ಹೇಳ್ತಾ ಇದ್ರಿ ಹೋರಾಟವನ್ನು ಮಾಡಬೇಕು, ಒಂದು ಕಡೆಯಲ್ಲಿ ಕೋರ್ಟಿನ ಮುಖಾಂತರವೂ ಹೋರಾಟ ಅದು ಹೋಗಿದೆ. ಹಸಿರು ಟ್ರಿಬ್ಯುನಲ್ ಅಲ್ಲಿ ಇದೆ, ಗ್ರೀನ್ ಟ್ರಿಬ್ಯುನಲ್ ಅಲ್ಲಿ. ಒಂದು ಸನ್ಮಾನ್ಯ ವಿಜಯಕುಮಾರ್ ಶೆಟ್ಟಿ ಅವರು, ನಮ್ಮ ಡೆಪ್ಯೂಟಿ ಮೇಯರ್ ಪುರುಷೋತ್ತಮ್, SG ಮಯ್ಯ ಅವರ ನೇತೃತ್ವ ನಿರಂತರವಾಗಿ ಅದಕ್ಕೆ ಕೆಲಸ ಆಗ್ತಾ ಇದೆ. ಡೇಟು ಒಂದಾದ್ಮೇಲೆ ಒಂದು ಡೇಟು ಸರ್ಕಾರದಿಂದ ವರದಿ ಕೇಳಿದೆ. ಈಗ ಇದೆಲ್ಲ ಇದು ಬರ್ತದೆ. ಈಗ ಸಾಮಾಜಿಕ ಅಧ್ಯಯನದ ವರದಿ ಯಾಕೆ ಮಾಡಲಿಲ್ಲ, ಇದು ಕೋರ್ಟಿನಲ್ಲಿ ಕೆಲಸ ಆಗ್ತದೆ. 1,500 ಕೋಟಿ ಇನ್ವೆಸ್ಟ್ ಮಾಡಿ 7 ಡ್ಯಾಮ್ಗಳನ್ನು ನಾವು ನಿರ್ಮಾಣ ಮಾಡಿದ್ದೇವೆ ಅಂತ TV ಜಯಚಂದ್ರ ಹೇಳಿದ್ರು. ಸೊ ನಿಲ್ಲಿಸಬಹುದು ಅಂತ ಅನಿಸುತ್ತಾ ಸರ್ಕಾರ? ನೋಡಿ, ಒಂದು ಹೇಳ್ತೇನೆ, ಇಂಥ ಅನೇಕ ಶಂಕುಸ್ಥಾಪನೆಗಳು ಮತ್ತು ಅರ್ಧಂಬರ್ಧ ಮಾಡಿದ ಯೋಜನೆಗಳು ಬೇಕಾದಷ್ಟಿದೆ. 1,500 ಕೋಟಿ, ಇವತ್ತು ಲಕ್ಷಾಂತರ ಕೋಟಿ ಹಾಳು ಮಾಡಿ ನದಿಯನ್ನು ಹಾಳು ಮಾಡೋದಕ್ಕಿಂತ 1,500 ಕೋಟಿ ರೂಪಾಯಿ ಹಾಳಾದದ್ದನ್ನು ಪೈಪ್ಲೈನನ್ನು ಮಾರಿದರೆ ಸ್ವಲ್ಪ ದುಡ್ಡು ವಾಪಸ್ ಬರ್ತದೆ. ಅಲ್ಲಿ ಪೈಪ್ ತಂದು ಹಾಕಿದಾರಲ್ಲ, ಒಂದು 70% ಬರ್ತದೆ. ಹಾಗಾಗಿ ಈಗ ನಿಲ್ಲಿಸಿದ್ರೆ ದೊಡ್ಡ ಲಾಸ್ ಇಲ್ಲ. ಮುಂದೆ ನಿಲ್ಲಿಸದೆ ಹೋದರೆ ಕರಾವಳಿ ಸರ್ವನಾಶ ಆಗ್ತದೆ. ಈಗ ನಷ್ಟ ಆಗುದೇ ಒಳ್ಳೆಯದು. ಎಸ್ ಸರ್, ಧನ್ಯವಾದಗಳು ಡಿಸ್ಕಷನ್ ಅಲ್ಲಿ ಭಾಗವಹಿಸಕ್ಕೆ. ಇದು ಇವತ್ತಿನ ಕಾರ್ಯಕ್ರಮ ನಾವು ಇಟ್ಟುಕೊಂಡಂತದ್ದು. ಒಂದು ಕಡೆಯಲ್ಲಿ ಸಂತೈಸುವ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ. ಬಹುಶಃ ನಾಳೆಯ ದಿನ ನಮ್ಮ ಮಂತ್ರಿಗಳು ಮಂಗಳೂರಿಗೆ ಅಥವಾ ಈ ಭಾಗಕ್ಕೆ ಬರಬೇಕಾದ್ರೆ ಅದನ್ನ ಇಟ್ಟುಕೊಂಡೇ ಮಾತಾಡ್ತಾರೆ. ನಾವು ಪಶ್ಚಿಮ ವಾಹಿನಿ ಕೊಡ್ತೀವಿ, ನೀವು ನೇತ್ರಾವತಿಯನ್ನ ಬಿಟ್ಟುಕೊಡಿ ಅನ್ನುವಂಥದ್ದು. ಸೊ ಡಿಸೈಡ್ ಮಾಡಬೇಕಾದಂಥವ್ರು ನಾವು. ನಮಗೆ ಪಶ್ಚಿಮ ವಾಹಿನಿಯನ್ನ ಕೊಟ್ಟು ನೇತ್ರಾವತಿಯನ್ನ ಇಲ್ಲದಾಗೆ ಮಾಡುವಂತ ಪ್ರಯತ್ನಕ್ಕೆ ನಾವು ಒಪ್ಪುಕೊಳ್ತೀವ ಅನ್ನುವಂಥದ್ದನ್ನು ನಾವು ಡಿಸೈಡ್ ಮಾಡ್ಕೊಳ್ಬೇಕಾಗತ್ತೆ. ಅಂದ್ರೆ ನೇತ್ರಾವತಿಯೇ ಇಲ್ಲದಿದ್ರೆ ಪಶ್ಚಿಮ ವಾಹಿನಿಯನ್ನು ಇಟ್ಟುಕೊಂಡು ನಾವೇನು ಮಾಡೋಣ? ಇದು ಬಹುಶಃ ಬೇಸಿಕ್ ಪ್ರಶ್ನೆ, ಜನರು ಚಿಂತಿಸಬೇಕಾದಂಥದ್ದು. ಇದು ಇವತ್ತಿನ ವಿಶೇಷ. ನಿಮ್ಮೂರಿನ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನ. ಕರೆಂಟ್ ಅಫೇರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್, ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್. ಈ ದಿನದ ವಿಶೇಷ